ಹರಿ ಓ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಸರಸ್ವತೇ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಂ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಯಹರಂ ಸರ್ವಲೋಕೈಕನಾಥಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ. ಸತ್ಯನೇತ್ರೆ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಯಿ ಜಗದ್ವಂದ್ಯೆ ಶ್ರೀ ಭಗವತಿ ನಮೋಸ್ತುತೆ. ಶ್ರೀ ಭಗವತಿ ನಮೋಸ್ತುತೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗೌರಿ ನಾರಾಯಣಿ ನಮೋಸ್ತುತೆ. ಓಂ ನಮಃ ಶಿವಾಯ. ನೀಲಕಂಠಾಯ ಮಹಾಲಿಂಗೇಶ್ವರಾಯ ಶ್ರೀ ಸೋಮನಾಥಾಯ ನಮಸ್ತೆ ನಮಃ. ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀ ಪದವಲ್ಲಭ ಹರ ಹರ ಮಹಾದೇವ. ರಘುರಾಮಚಂದ್ರ ಕೀ ವಂದಿಸುವುದು ಆದಿ ಜಲ್ಲೆ ಗಣನಾಥನ ಗಣನಾಥನ ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥನ. ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆಯಿದೆ ಕುಂಟು ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆಯಿದೆ ಕುಂಟು ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥನ. ಹಿಂದೆ ರಾವಣ ತಾನು ವಂದಿಸದೆ ಗಜ
ವರ ಪಡೆಯಲು ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ ತಂದವರಗಳನ್ನೆಲ್ಲ ಹೊರಗಿಳಿಸಿದ ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆಯಿದೆ ಕುಂಟು ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆಯಿದೆ ಕುಂಟು ವಂದಿಸುವುದು ಆದಿಯಲ್ಲಿ ಗಣನಾಥನ 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 पंढरीनाथ भगवान की ಕೀರ್ತನಾರಂಭ ಕಾಲದಲ್ಲಿ ಚೂರು ಡಿಲೆ ಕಟ್ ಮಾಡ್ಬೋರ ವಿನೋದ್ ಡಿಲೆ ಒಂಚೂರು ಕಮ್ಮಿ ಅಂತ ಸರ್ವ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶನನ್ನು ಪ್ರಾರ್ಥಿಸುವುದರ ಮೂಲಕವಾಗಿ ಸಕಲ ನಮ್ಮ ಭಕ್ತಿ ಪಂಥಕ್ಕೆ ಸರಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮೊದಲ ಒಂದೇ ದೇವರಾಗಿ ಆ ಮಹಾಗಣಪತಿ ಇದ್ದಾರಂತೆ. ಇಂತಹ ಮಹಾಗಣಪತಿಯನ್ನು ಮೊದಲು ಪ್ರಾರ್ಥಿಸಿ ತದನಂತರದಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಮುಂದಾಗುವುದು. ಯಾಕಂತ ಹೇಳಿದರೆ ಅಲ್ಲಿ ನಮ್ಮ ಶಾರದಾ ಮಹೋತ್ಸವ ಕೂಡ ಹಾಗೆ ದೇವರು ಪುರಪ್ರವೇಶ ಮಾಡುವುದರಿಂದ ಹಿಡಿದು ಆಮೇಲೆ ಪ್ರತಿಷ್ಠೆಗಿಂತ ಮೊದಲು ವಿಶೇಷವಾಗಿರ್ತಂಥ ಮಹಾಗಣಪತಿ ಹವನವನ್ನು ಮಾಡುವುದರ ಮೂಲಕ 3 ದಿವಸದ 4 ದಿವಸದ ಯಾವುದೇ ಉತ್ಸವ ಶೋಭಾಯಾತ್ರೆಗಳಿಗೆ ವಿಘ್ನ ಬಾರದಂತೆ ಕಾಪಾಡು ಅಂಥೇಳಿ ಪ್ರಾರ್ಥಿಸುವಂಥ ದೇವರೇ ಮಹಾಗಣಪತಿ ಅಲ್ವಾ. ಹಾಗಾಗಿ ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಈ ಹರಿಕಥೆ ಕಾರ್ಯಕ್ರಮ ಇರ್ಬೋದು, ನಿನ್ನೆ ನಡೆದಂಥ ಭಜನಾ ಕುಣಿತಗಳಿರ್ಬೋದು, ಆಮೇಲೆ ನಾಟಕ ಇರಬಹುದು, ನೃತ್ಯ ಕಾರ್ಯಕ್ರಮ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಮೊದಲು ಆ ಬುದ್ಧಿಪ್ರದಾಯಕ ದೇವರಾಗಿರ್ತಕ್ಕಂಥ ವಿಘ್ನೇಶನಿಗೆ ನಮಸ್ಕಾರವನ್ನು ಸಲ್ಲಿಸಿ ಮತ್ತೆ ಮುಂದೆ ಹೋಗಬೇಕಂತೆ. ಅದೇ ರೀತಿ ದಾಸಾಗ್ರಗಣ್ಯರು ಕಥೆಯ ಕೆಲವು ನಮನಗಳನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಈಗ ನಾನೊಂದು ಭಜನೆ ಹೇಳಿದೆ ಅಂದರೆ ಗಣಪತಿಯ ಪ್ರಾರ್ಥನೆ ಅಲ್ವಾ. ಈ ಪ್ರಾರ್ಥನೆಯಲ್ಲೇ ಉಂಟು ನೋಡಿ ಇವತ್ತು ಭೂ ಕೈಲಾಸದ ಕಥೆ. ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ, ಯಾರದು ಯಾರಿಗೊತ್ತು ನೋಡ್ಬೇಕಿನ್ನು ಕಥೆಯಲ್ಲಿ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ. ಅವನಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡುವುದೆಂದರೆ ಆಗುವುದಿಲ್ಲ. ರಾವಣೇಶ್ವರ ಎಂಬ ರಕ್ಕಸನಿಗೆ ದುಷ್ಟವ ನಿಂದು ತಪವನು ಗೈದು ವರ ಪಡೆಯುವಂಥ ಕಥೆಯೇ ಭೂ ಕೈಲಾಸ ಅಲ್ವಾ. ಆದರೆ ಏನಾಯಿತು ನೋಡಿ, ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ ತಂದ ವರಗಳನ್ನೆಲ್ಲ ಧರೆಗಿಳಿಸಿದ. ಅದಕ್ಕಾಗಿ ಈ ರೀತಿಯೆಲ್ಲ ಲೋಕಕ್ಕೆ ಕಲ್ಯಾಣ ಉಂಟು ಮಾಡಿದಂತಹ ವಿಘ್ನಗಳನ್ನೆಲ್ಲ ದೂರ ಮಾಡಿರ್ತಕ್ಕಂಥ ಭಗವಂತ ವಿಘ್ನೇಶ್ವರನನ್ನೇ ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥನ. ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆಯಿದ ಕುಂಟು ವಂದಿಸುವುದು ಆದಿಯಲ್ಲಿ ಗಣನಾಥನ 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 ಗಣನಾಥ. ಅದಕ್ಕಾಗಿ ಸಂದೇಹ ಸಲ್ಲ ಹರಿಯಾಜ್ಞೆಯಿಂದ ಹುಟ್ಟಿದಂಥ ಈ ಒಂದು ವಿಶೇಷ ಮಹಾಗಣಪತಿ, ಅವನಿಗೆ ಯಾವ ರೀತಿಯಲ್ಲಿ ಭಕ್ತರನ್ನು ಉದ್ಧಾರ ಮಾಡಬೇಕು, ಏನೆಲ್ಲ ಮಾಡಬೇಕಂತ ಹರಿಯ ಆಜ್ಞೆ ಕೊಡು. ಹರಿಯ ಆಜ್ಞೆ ಪ್ರಕಾರವಾಗಿ ನಡೆಯತಕ್ಕಂಥ ಈ ಮಹಾಗಣಪತಿಯನ್ನು ನಾವು ವಂದಿಸಿದ್ದೇವೆ. ವಂದಿಸಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಆರಂಭಿಸಲೇಬೇಕು. ಹಾಗೆಯೇ
ಎಲ್ಲರೂ ಕೂಡ ಎಲ್ಲ ನಮ್ಮ ಜಿಲ್ಲೆಯ ದೇವಸ್ಥಾನಗಳಲ್ಲಿ ಭಕ್ತಿಯಿಂದೆಲ್ಲ ಹೋಗ್ತಾ ಇದ್ದಾರೆ. ಹಾಂ, ಏನು ಆ ದೇವಸ್ಥಾನ ಪೋತಿಜಿ, ಈ ದೇವಸ್ಥಾನ ಪೋತಿಜಿ, ಓ ದೇವರೇ ಅಡೆ ಪೋರೆ ಆಪಡಜ್ಜೆ ಈ ಸರ್ತಿಂದು ಒಂಜಿಗಳಿಗೆ ಪುರುಸತ್ತಿಜ್ಜಿಂದು ಬೇಲೆದಾಲ ಅಜ್ಜಿ ಬಕ್ಕತ್ತು ಬರಬೋಣ ಒಂಜಿಗಳಿಗೆ ಪುರುಸತ್ತಿಜ್ಜಿ ಓಡೆ ಪೋಪನಪ್ಪ ಅಂತೇಳಿ. ಹಾಂ, ಆ ದೇವಸ್ಥಾನ, ಈ ದೇವಸ್ಥಾನ, ಆ ಕ್ಷೇತ್ರ, ಈ ಕ್ಷೇತ್ರ, ಎಷ್ಟು ಒದ್ದಾಡ್ತಾರೆ, ಎಷ್ಟು ಪೂಜೆ, ಎಷ್ಟು ನಮಸ್ಕಾರ. ಅಯ್ಯೋ, ಆದರೆ ದಾಸರು ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಹಾಂ, ದಾಸಾಗ್ರಗಣ್ಯರಾಗಿರ್ತಕ್ಕಂಥ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಶ್ರೀಪಾದರಾಜರು, ಅಯ್ಯೋ ಎಷ್ಟು ಜನ ದಾಸರಿದ್ದಾರೆ. ಅವರು ಎಚ್ಚರಿಸ್ತಾ ಇರ್ತಾರೆ ನಾವು ಮಾಡುವಂಥ ಭಕ್ತಿ ಹೇಗಿರಬೇಕು ಅಂತ. ಜಪವ ಮಾಡಿದರೇನು ತಪವ ಮಾಡಿದರೆ, ಜಪವ ಮಾಡಿದರೇನು ತಪವ ಮಾಡಿದರೆ, ವಿಪರೀತ ಕಪಟ ಗುಣ ಕಲುಷ ಇದ್ದವರು, ವಿಪರೀತ ಕಪಟ ಗುಣ ಕಲುಷ ಇದ್ದವರು, ಜಪವ ಮಾಡಿದರೇನು ತಪವ ಮಾಡಿದರೆ, ತಪವ ಮಾಡಿದರೆ. ಅರಿಯದೇನೆ ಅತ್ತಲಿತ್ತಲು ಬಳಲಿ, ಆದಿಗುರು ಅರಿಯದೇನೆ ಅತ್ತಲಿತ್ತಲು ಬಳಲಿ, ವೇದಶಾಸ್ತ್ರವನೋದಿ ಬಾಯಾರಲು. ಹಾದಿಯನು ಕಾಣದನು ತಿರುತೀರ್ತು ತಲವೆಂಟು, ಹಾದಿಯನು ಕಾಣದನು ತಿರುತೀರ್ತು ತಲವೆಂಟು, ವಾದ ತಕ್ಕದೊಳಿರ್ಪ ದುಷ್ಟ ದುರ್ವಾದಿಗಳು, ವಾದ ತಕ್ಕದೊಳಿರ್ಪ ದುಷ್ಟ ದುರ್ವಾದಿಗಳು, ಜಪವ ಮಾಡಿದರೇನು ತಪವ ಮಾಡಿದರೇನು, ವಿಪರೀತ ಕಪಟ ಗುಣ ಕಲುಷ ಇದ್ದವರು. ಬಹಳ ಸುಂದರವಾಗಿ ಸಾರಿದ್ದಾರೆ ನೋಡಿ ದಾಸರು. ದೇವಸ್ಥಾನ ಅಥವಾ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ತಿರುಗಾಡುವುದು ಮಾತ್ರ ಅಲ್ಲ, ಎಲ್ಲರ ಮನೆಯಲ್ಲಿ ಕೂಡ ಆ ಹೋಮ ಈ ಹೋಮ, ಆ ಹೋಮ ಈ ಹೋಮ ಅಂತ ಮಾಡ್ತಾ ಇರ್ತಾರೆ. ಆದರೆ ಇಂಥ ಜಪ ತಪ ಹೋಮ ನೇಮ ಕ್ಷೇತ್ರ ಭಕ್ತಿ ಆರಾಧನೆ ಅಲಂಕಾರಗಳು ಸದ್ಗುಣವಂತರಾಗಿ ಮಾಡಬೇಕು ಅಂತ ಅವರು ಎಚ್ಚರಿಸ್ತಾರೆ ಅಲ್ವಾ. ವಿಪರೀತ ಕಪಟ ಗುಣ ಕಲುಷವಿದ್ದವರು ಇದನ್ನೆಲ್ಲ ಮಾಡಿದರೆ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಮೊದಲು ನಾವು ಹೊರಗಿನ ಸ್ನಾನವನ್ನು ಮಾಡದೆ ಒಳಗಿನ ಅಂತರಂಗದ ಸ್ನಾನವನ್ನು ನಾವು ಪರಿಶುದ್ಧವಾಗಿ ಇಟ್ಕೊಂಡಿದ್ದೇವೋ ಇಲ್ಲವಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋದು, ಬೇರೆ ಯಾರು ಅದು ಒಳಗಿದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ಆ ವಿಪರೀತವಾಗಿರತಕ್ಕಂಥ ದುರ್ಗುಣಗಳನ್ನು ನಮ್ಮಲ್ಲಿ ಇಟ್ಟುಕೊಂಡು ಜಪತಪ ಹೋಮ ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಇವತ್ತಿನ ಕಥೆಯಲ್ಲಿ ಕೂಡ ಅದನ್ನೇ ಬರ್ತದೆ ಅಲ್ವಾ. ದುಷ್ಟ ಎಂಬ ಒಂದು ಹೆಸರು ಬಿದ್ದ ಮೇಲೆ ಅವ ಎಂಥ ಶಿಷ್ಟತೆಯ ಕಾರ್ಯಕ್ರಮ ಮಾಡಿದರೆ ಪ್ರಯೋಜನ ಉಂಟ ಅಲ್ವಾ. ಈ ರೀತಿಯಲ್ಲಿ ದಾಸರು ಎಚ್ಚರಿಕೆ ಕೊಡ್ತಾರೆ. ವೇದ ಶಾಸ್ತ್ರ ಎಲ್ಲ ಓದಿ ಏನೆಲ್ಲ ಮಾಡ್ತಾರೆ ಅಲ್ವಾ. ನಮ್ಮ ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡುವಂಥ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಯಾವ ರೀತಿಯ ಸತ್ಕರ್ಮದ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಎಲ್ಲ ಜಿಜ್ಞಾಸೆಯವರೆಲ್ಲ ಸೇರಿದ್ರಂತೆ, ದೊಡ್ಡ ದೊಡ್ಡ ಬುದ್ಧಿವಂತರೆಲ್ಲ, ಬುದ್ಧಿಜೀವಿಗಳು ಅಥವಾ ಯಾರಾದರೂ ಎಲ್ಲ ಸೇರಿದ್ರಂತೆ. ಸೇರಿ ಎಲ್ಲ ಚರ್ಚೆ ಆಯ್ತಂತೆ. ಆ ವಿದ್ವಾಂಸರ ಸಭೆಯಲ್ಲಿ ಒಂದು 4 ಜನ ಹೇಳಿದ್ರಂತೆ, ದೇವರು ದೊಡ್ಡವನು, ದೇವರು ದೊಡ್ಡವನು ಅಂತ ಹೇಳಿದರು. ಸರಿ, ಎಲ್ಲರೂ ತಲೆ ಅಲ್ಲಾಡಿಸಿದ್ರು, ದೇವರು ದೊಡ್ಡವನಪ್ಪ, ನಾವು ಮಾತಿಗೆ ಹೇಳ್ತಿಲ್ಲ ಅಲ್ಲ ಭಟ್ರೆ. ಹಾಗೆ ಮಾತಿಗೆ ನಾವು ದೇವರನ್ನು ದೊಡ್ಡವರು ಅಂತ ಹೇಳ್ತೇವೆ, ಆದರೆ ಬುದ್ಧಿವಂತರು ಸೇರಿದಾಗ ಅಲ್ಲಿ ಕೂಡ ಚರ್ಚೆ ಆಗ್ತದೆ. 4 ಜನ ಹೇಳಿದ್ರಂತೆ, ದೇವರು ದೊಡ್ಡವನಲ್ಲ. ಓ, ಇದು ಭಾಳ ಕಷ್ಟ ಆಯ್ತಲ್ಲ. ದೇವರು ದೊಡ್ಡವನಲ್ಲ ಅಂತೇಳಿ ನೀವು ಚರ್ಚೆ ಮಾಡೋದಾದರೆ ಅವ್ರು ಓಯ್ ಹೋಗೋದು ಬೇಡ ನೀವು, ಹಾಗಾದರೆ ಬಾಕಿ ಯಾರು ದೊಡ್ಡವರಂತ ಹೇಳಿ ಹೋಗ್ಬೇಕಂತ ಹೇಳಿದ್ರಂತೆ. ಸ್ವಲ್ಪ ಚರ್ಚೆ ಮಾಡಿದರೆ ಅವರು ಚರ್ಚೆ ಮಾಡಿ 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 ದೇವರನ್ನು ದೊಡ್ಡದಾಗಿನ್ನಾಗಿಸುವಂಥ ನಮ್ಮಲ್ಲಿರ್ತಕ್ಕಂಥ ಕರ್ತವ್ಯ ಕರ್ಮವೇ ದೊಡ್ಡದು ಅಂತ ಹೇಳಿದ್ರಂತೆ. ಓ, ಇದಾದರೆ ಹೌದು, ದೇವರನ್ನು ದೊಡ್ಡದನ್ನಾಗಿಸುವಂಥ ಕರ್ತವ್ಯ ಕರ್ಮ ನಮ್ಮದು ದೊಡ್ಡದು. ಆಯ್ತಪ್ಪ, ಇಷ್ಟೆಲ್ಲ ವಿದ್ವಾಂಸರು ಸೇರಿ ಚರ್ಚೆ ಮಾಡಿದಾಗ ಪುನಃ ಗುಣಗುಣು ಗುಸುಗುಸು ಆಯ್ತಂತೆ ಸಭೆಯಲ್ಲಿ. ಎಂಥದ್ದು? ಕರ್ಮ ದೊಡ್ಡದಲ್ಲ. ನಿಲ್ಲಿ, ಈ ಕರ್ಮ ದೊಡ್ಡದಲ್ಲ ಹೇಳ್ತಾರಲ್ಲ ಅವರು. ನಿಲ್ಲಿ ಸ್ವಾಮಿ, ನೀವು ಅದು ಯಾರು ದೊಡ್ಡದಂತ ಹೇಳಿ ಹೋಗ್ಬೇಕಂತ ಹೇಳುವಾಗ ಮತ್ತೆ ಚರ್ಚೆ ಶುರುವಾಯ್ತು. ಅವ್ರು ಹೇಳಿದ್ರಂತೆ, ದೇವರನ್ನು ದೊಡ್ಡದನ್ನಾಗಿಸುವ ಉತ್ತಮವಾದಂಥ ಈ ಕರ್ತವ್ಯ ಕರ್ಮವನ್ನು ಕಾಲಕ್ಕನುಗುಣವಾಗಿ ಮಾಡುವುದೇ
ದೊಡ್ಡದು ಕಾಲ, ಕಾಲೇ ತಸ್ಮೈ ನಮಃ ಅಂತ ಹೇಳ್ತಾರೆ. ಹೌದಾ? ದೇವರದನ್ನು ದೊಡ್ಡದನ್ನಾಗಿಸುವಂಥ ಪರ್ವ ಕಾಲ ಶರದೃತು ನವರಾತ್ರಿ. ಇವತ್ತು ನಮಗೆ ಇದು ನಮಗಾಯಿತು ಅಲ್ವಾ? ಹಾಗಾಗಿ ಇಂಥ ಪರಿಪೂರ್ಣವಾಗಿರ್ತಕ್ಕಂಥ ಉತ್ತಮ ಕಾಲ, ಈ ಕಾಲವನ್ನು ನೆನಪು ಮಾಡ್ಕೊಳ್ಬೇಕು ನಾವು. ಭಾದ್ರಪದ ಶುಕ್ಲದ ಈ ಚೌತಿಗೆ ನಾವು ಗಣಪತಿಯನ್ನು ಆರಾಧಿಸಿದರೆ, ಗೋಕುಲಾಷ್ಟಮಿಯಂದು ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿದರೆ, ಶಿವರಾತ್ರಿಯಂದು ಶಿವನಿಗೆ ಅರ್ಘ್ಯವನ್ನು ಕೊಟ್ಟರೆ, ಅದೇ ರೀತಿ ಶರದೃತುವಿನಲ್ಲಿ ಬರತಕ್ಕಂಥ ಶರನ್ನವರಾತ್ರಿ ಕಾಲದಲ್ಲಿ ಶಕ್ತಿ ಪೂಜೆಯ ದೇವಾದಿ ದೇವತೆಗಳಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ, ಮಹಾಲಕ್ಷ್ಮಿ, ಶಾರದೆ ಇಂಥ ಮಹಾತಾಯಿಯರಿಗೆ ನಮ್ಮ ಪೂಜೆ ಸಲ್ಲಬೇಕಂತ. ಹಾಗಾಗಿ ಕಾಲವೇ ದೊಡ್ಡದು ತೀರ್ಮಾನಕ್ಕೆ ಬಂದರು. ಮತ್ತು ಪುನಃ 4 ಜನ ಕಾಲವೂ ದೊಡ್ಡದಲ್ಲ. ಹಾಗಾದರೆ ನೀವು ಯಾವುದು ದೊಡ್ಡದಂತ ಹೇಳಬೇಕು ಮಾರೆ, ಈಗ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಚರ್ಚೆ ಮುಗಿಲಿಲ್ಲಲ್ಲ. ಆಗ ಕಾಲ ದೊಡ್ಡದಲ್ಲದೆ ಯಾರು ಹೇಳಬೇಕಲ್ಲ. ಆವಾಗ ಬೃಹತ್ ಬುದ್ಧಿವಂತರಾದಂಥ ಅತಿಪ್ರಾಜ್ಞರಾಗಿರ್ತಕ್ಕಂಥ 4 ಮಂದಿ ಹೇಳಿದ್ರಂತೆ, ನೋಡಿ ಎಲ್ಲರದ್ದೂ ಸರಿ, ಅನಂತವಾಗಿರ್ತಕ್ಕಂಥ ಶಕ್ತಿ ದೇವರನ್ನು ದೊಡ್ಡದನ್ನಾಗಿಸುವಂಥ ಈ ರೀತಿ ನಮ್ಮದಾಗಿರ್ತಕ್ಕಂಥ ಕರ್ತವ್ಯ ಕರ್ಮದ ಮೂಲಕವಾಗಿ ಅಲ್ವಾ, ಕಾಲಕ್ಕನುಗುಣವಾಗಿ ಕಾಲಕ್ಕೆ ನಮಿಸುವುದರ ಮೂಲಕವಾಗಿ ದೇವರದನ್ನು ದೊಡ್ಡದನ್ನಾಗಿಸುವ ಧರ್ಮ ನಮ್ಮಲ್ಲಿರಬೇಕು. ಹಾಗಾಗಿ ಅಂತಹ ಧರ್ಮವೇ ದೊಡ್ಡದು, ಧರ್ಮ ದೊಡ್ಡದು. ಹಾಗಾಗಿ ಇಂಥ ಒಂದು ಧರ್ಮವನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ. ಸಾಂಸ್ಕೃತಿಕವಾದಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯಾವುದೇ ರೀತಿಯ ಸಾಮಾಜಿಕ ಕಳಕಳಿಯ ಕೆಲಸಗಳ ಮೂಲಕವಾಗಿ ಅದು ಕರ್ಮ ಆಯ್ತದೆ, ಒಳ್ಳೆಯದು. ಅದೇ ರೀತಿಯಾದ ಯಾವಾಗ ಮಾಡಬೇಕು ಅದನ್ನು ಆ ಕಾಲವನ್ನು ನೆನಪಿಟ್ಟುಕೊಂಡು ಮಾಡುವಂಥ ಧರ್ಮವನ್ನು ಪಾಲನೆ ಮಾಡ್ತೇವಲ್ವ, ಅದೇ ಭಗವಂತನ ಭಕ್ತಿ. ಹಾಗಾಗಿ ಆ ಭಗವಂತನ ಭಕ್ತಿ ಆ ಮೂಲಕ ಸಂದರೆ ಅಲ್ಲಿ ದೇವರು ದೊಡ್ಡವರನ್ನು ಕಾಣ್ತಾನೆ ನಮಗೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೇಳಿದೆ, ಏನೂ ತಿಳಿಯದವನಿಗೆ ಹೇಳಿದರೆ ಏನು ಪ್ರಯೋಜನ ಉಂಟು? ಹಾಗೆ ಹಾದಿಯನ್ನು ಕಾಣದಂತಿರುತ್ತಿರ್ತು ಹಲವೆಂಟು, ಹಾದಿಯನ್ನು ಕಾಣದಂತಿರುತ್ತಿರ್ತು ಹಲವೆಂಟು, ವಾದ ತರ್ಕದೊಳಿರ್ಪ ದುಷ್ಟ ದುರ್ವಾದಿಗಳು ತಪವ ಮಾಡಿದರೇನು, ತಪವ ಮಾಡಿದರೇನು, ವಿಪರೀತ ಕಪಟ ಗುಣ ಕಲಶ ಇದ್ದವರು ಜಪವ ಮಾಡಿದರೇನು, ತಪವ ಮಾಡಿದರೇನು. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಜನ ಬೇಕು. ಇವತ್ತು ಬೆಳೆಯುವಂಥ ಮಕ್ಕಳಿಗೆ ಇದು ಅರ್ಥ ಆಗಬೇಕು. ಆ ದೃಷ್ಟಿಯಲ್ಲಿ ಏನೂ ತಿಳಿದವನ ಹತ್ರ ಒಬ್ಬರು ಹೇಳಿದ್ದನ್ನು ಕೇಳುವವನಲ್ಲಂತೆ ಒಬ್ಬ, ಅಥವಾ ಅವನಿಗಾಗಿ ಏನೂ ತಿಳಿಯುವುದಿಲ್ಲ. ಈ ಥರದವರು ಎಷ್ಟೋ ಜನ ಇದ್ದಾರೆ. ಒಂದು ದಿವಸ ಒಂದು ಮನೆ ಕಟ್ಟುವಾಗ ಒಬ್ಬರು ಬಾವಿ ತೋಡಲಿಕ್ಕೆ ಶುರು ಮಾಡಿದ್ರಂತೆ. ಬಾವಿ ತೋಡಲಿಕ್ಕೆ ಶುರು ಮಾಡುವಾಗ ತೋಡಿದ ಪೂರ್ವ ಭಾಗದಲ್ಲಿ ನೀರೇ ಬರಲಿಲ್ಲ. ಯಾರೋ ಬಂದು ಹೇಳಿದ್ರು, ನೀರು ದಾದೆ ಈ ಮೂಡಾಯಿಡೆ ನೀರಿದ್ದಿ, ಈ ಪೂರ್ವ ಭಾಗಗಳು ನೀರಿಜ್ಜಿ ಮುಲ್ಪ ಈರು ತೋಡು ನುಂದಾಂಡ ಪಶ್ಚಿಮ ಭಾಗಗಳು ತೋಡೋಡು ಅದೇ ಅಂಚಾದ ಇದು ಪಶ್ಚಿಮ ಭಾಗಗಳು ತೋಡಲೆ ಪಡ್ಡಾಯಿಡು ತೋಡಲೆ ಬಂಡೆಗೆ ಅಂದ. ಆಯ್ತು ಪಡ್ಡಾಯಿಡು ತೋಡಲ್ಲ ಅವಲ್ಲ ನೀರು ಬತ್ತಿದ್ವಿ 4 ಮುಂಡು ಬೋತನು ಗುರಿಯಾದ ಆತನು ಬತ್ತು ಬಂಡರಿಗೆ ಜವು ಪಡ್ಡಾಯಿಡ್ಲಾಪಿ ಬುಡಾಯಿಡ್ಲಾಪಿ ಮೂಲ ನೀರು ತಿಕ್ಕುನೇ ಬಡಕಾಯಿಡು ಅಂಚ. ಉತ್ತರ ಭಾಗದಲ್ಲಿ ನೀರು ಅಂಚ ಬಡಕಾಯಿ ಬೋದು ಅಲ್ಲೊಂದು ಗುರಿ ಮಲ್ತೆ ಅಲ್ಲಿ ತಾಯ್ಬಕ್ಕ ಆಡೋಕೆ ಬಾಂಡು ದಕ್ಷಿಣ ಹೊಡಿಯಾರ ಬಂಡೆ ಅಲ್ಲಿ ಹತ್ತಿ ದಕ್ಷಿಣ ಹೊಡವು ಅಲ್ಪ ಅಂಚ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಈಶಾನ್ಯ ನೈಋತ್ಯ ಆಗ್ನೇಯ ಎನಮ್ಮ ದಿಕ್ಕಿಡ್ಲ ಗುರಿ ಮಲ್ತಿನ ಕೂಡಲೇ ಆಯನ್ ನಾಡೊಂಬತ್ತಿನಾಗೆಲ್ಲ ಬೂರು ನವ್ಯ ಗುರಿಕ್ ಬೆಲೆ ಇಲ್ಲಾಡು ಬಿದಾಯ ಬಣ್ಣ ಗುರಿಕೆ ಊರಿನ ಅಂಚಿದ್ರೆ ಪಂಚಾಯತಿಗೆ ಹಾಕೊಂಡು ಅಂಚ ಅದು ನಮ್ಮ ಆಲೋಚನೆ ಮಲ್ಕೊಂಡು ತಿಳುವಳಿಕೆ ಇತ್ತು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ದಾಸಾಗ್ರಗಣ್ಯರು ನಮ್ಮನ್ನು ಎಚ್ಚರಗೊಳಿಸ್ತಾ ಇದ್ದಾರೆ. ಬೇರೆ ನುಡಿ ನಡೆಯುವ ಕಾಲದಲ್ಲಿ ದಾನ ಮಾಡದೆ ಇರಲು, ನುಡಿ ನಡೆಯುವ ಕಾಲದಲ್ಲಿ ದಾನ ಮಾಡದೆ ಇರಲು, ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ ಮಡದಿ ಮಕ್ಕಳಿಗೆಂದು ಒಡವ ವಸ್ತ್ರವ ಗಳಿಸೆ, ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ, ಹಿಡಿಯಲೆ ಮನವರ ಕಟ್ಟಿಯೊಳಗಾಗಿ ಹಿಡಿಯಲ ಯಮನವೇ ಕಟ್ಟಿಗೊಳಗಾಗಿ ನಡಿ ನಡೆವ ಕಾಲದಲ್ಲಿ ದಾನವನ್ನು ಮಾಡದೆ. ಒಳ್ಳೆಯ ಕಾಲದಲ್ಲಿ
ನಾವು ದುಡಿಯುವಂಥ ಹೊತ್ತಿನಲ್ಲಿ, ಶಕ್ತಿ ಇರುವಂಥ ಹೊತ್ತಿನಲ್ಲಿ ದಾನ ಬುದ್ಧಿ ಬೇಕು ನಮಗೆ ಅಂತೇಳಿ. ಕರ್ತವ್ಯ ಕರ್ಮ ಅಂದರೆ ಏನು? ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ದಾನ ಬುದ್ಧಿಯಿಂದ ನಾವು ಬದುಕುವಂಥದ್ದು, ಅದರ ಜೊತೆಯಲ್ಲಿ ಪರೋಪಕಾರ ಇತ್ಯಾದಿ ಸತ್ಕರ್ಮಗಳ ಮೂಲಕವಾಗಿ ತಸ್ಯ ಪ್ರಾಣಿಯೋಪಕಾರೇಣ ಪ್ರೀತೋ ಭವತಿ ಕೇಶವ ಅಂತ ಹೇಳಿದ್ದಾರೆ. ಹಾಗಾಗಿ ಭಗವಂತನನ್ನು ಪ್ರೀತಿಗೊಳಿಸುವಂಥ ಕೆಲಸ ನಾವು ಮಾಡುವಾಗ ನಮ್ಮ ಸಂಪತ್ತು, ನಮ್ಮ ಮನೆ, ನಮ್ಮ ಚಿನ್ನ, ನಮ್ಮ ಎಲ್ಲ ವಸ್ತುಗಳು ನಮ್ಮ ಮನೆಯವರು ಅಂತ ಎಣಿಸುವುದು ಮಾತ್ರ ಅಲ್ಲ, ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ ಹಿಡಿಯಲ ಯಮನವರ ಕಟ್ಟಿಗೊಳಗಾಗಿ. ವಿಧಿ ನಿಯಮ ಯಾವಾಗ? ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಲ್ವಾ? 3 ದಿವಸದ ಬಾಳ್ವೆ ಅಂತ ಹೇಳ್ತಾರೆ. ಒಂದು ದಿವಸ ಹುಟ್ಟಲಿಕ್ಕೆ, ಇನ್ನೊಂದು ದಿವಸ ಬದುಕಲಿಕ್ಕೆ, ಮತ್ತೊಂದು ದಿವಸ ಸಾಯಲಿಕ್ಕೆ. ಈ 3 ದಿನದ ಬಾಳ್ವೆ ಎಲ್ಲದು ಬೇಕಾ? ಆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ನಿರ್ಲಿಪ್ತವಾದಂಥ ರೀತಿಯಲ್ಲಿ ನಾವು ಪರೋಪಕಾರ ದಾನ ಬುದ್ಧಿಯಿಂದ ಬದುಕಬೇಕು ಅಂತ ಎಚ್ಚರ ಕೊಟ್ಟಿದ್ದಾರೆ ದಾಸರು. ಅದಕ್ಕೆ ಎಲ್ಲರ ಮನಸ್ಸು ಒಂದೇ ಲೆಕ್ಕ ಇರಬೇಕು. ಇತ್ತೆ ದಾನಾತನ ಬಂಡ ಕಂಡನಿ ಒಂಜಿ ದೇವಸ್ಥಾನ ಪೋಯಿ ಇನ್ಪಿನಿ, ಬುಡಿದಿ ಆ ದೇವಸ್ಥಾನ ಬುಡ್ತಿ ಈ ದೇವಸ್ಥಾನ ಪೋಯಿ, ಬುಡಿದಿ ಬಂಡ್ಕೊಂಡು ಈ ದೇವಸ್ಥಾನ ಪೋಯಿ, ಕಂಡನಿ ಬಂಡ್ಕೊಂಡು ಆ ಜೋಕುಲು ಕೂಡ ಒಂಜಿ ದೇವಸ್ಥಾನ ಪೋಯಿ ಇನ್ಪಿನಿ ಅತ್ತ ಅಂಚ ಚರ್ಚೆ ಒಂಜಿ ಇಲ್ಲಡೆ ಓಡೆ ಪೋಪುನೊಂದು ತೀರ್ಮಾನನೇ ಬರ್ರೆ ಬಂಗಾಪು. ಪ್ರತಿ ವರ್ಷಲ ಯಾತ್ರೆ ಪೋಪಿನಾಗಲೂ ಇಲ್ಲ ಸಂಸಾರದಾಗಲು. ಈ ವರ್ಷ ಒಡೆ ಪೋಯಿ ಕನ್ಯಾಕುಮಾರಿ ಪೋಯಿಂದ ಬಣ್ಣಂದ ಅಂಡ ಬೊಕ್ಕರಿತಿ ಬಂಡವಳು ಇಜ್ಜವು ಕಾಶ್ಮೀರ ಪೋಯಿಂದ ಓಲಿ ಕಾಶ್ಮೀರ ಹೋಲು ಕನ್ಯಾಕುಮಾರಿ ಹೋಲತ್ತೆ ಅಂಚಾದು ಅಡೆ ಪೋಪುನ ಇಡೆ ಪೋಪುನ ಅಂತ ಬಂಡದು ಚರ್ಚೆ ಮೇಲೆ ತಂದೆ ಕುಲಂಬೇರು ಕಂಡನೆ ಬಡಲ್ಲ ಅಡೇನ ಅಂಚೇನೆ ಒಂದು ಗಾದೆ ಉಂಡತ್ತೆ ನಿಗೆಲ್ಲ ಗೊತ್ತಿದ್ದೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂದ ಅವು ಒಂಚೂರು ಬದಲಾತ ನಿತ್ಯ. ಗಂಡ ಹೆಂಡಿರ ಜಗಳ ಉಂಡು ಬೆಳಗಿನ ತನಕ ಅಂದ ಅಂಚ ಭಾರಿ ಜಾಗ್ರತೆ ಕೊಡುತ್ತೆ. ಬದಲಾವಣೆ ಎಲ್ಲ ಒಂದು ಬರ್ಕೊಡು ಕಾಲೋಗ ಸರಿಯಾದ. ಹಾಂ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಲ್ಲ, ಉಂಡು ಬೆಳಗಿನ ತನಕ ಅಂದ್ಬಂಡು. ಒಂದು ಸರ್ತಿ ಜೋರು ಲಡಾಯಿ ಮಲ್ತೊಂಡೇರಿ ಕಂಡನ ಬಡ ರಾತ್ರಿ ಭಾರಿ ಜಗಳ. ಹಾಂ, ಭಾರಿ ಜೋರು ಜಗಳ ಮಲ್ತದು ಒಂಬರ ಗಂಟೆ ರಾತ್ರಿ ಆತದು. ಈ ರಾತ್ರಿಗೆಲ್ಲ ಬೊಡೆದಿಸಿ ಗರ್ವ ಬತ್ತು ಬಂಡೋಲ್ಗೆ ಯಾನು ಇತ್ತಿನ ಬೋಪೆ ಅಪ್ಪೆಲ್ಲಗಂದು ಪಂಡದಾಂಡ್ ಇತ್ತಿನ ಬೋಪೇನ ಅಪ್ಪೆಲ್ಲಗ ಆತ ಅವನ ಕಂಡನಿಂದಲ್ಲ ಪಾಪ ದಯತ್ತ ಆಯಲ್ಲ ಜೋರು ದಯ ಓ ಪಡ ನಡಪ್ಪಂದೆಗೆ. ಹಾಂ, ಆಯಲದೆಲ್ಲ ಕಮ್ಮಿ ದಯತ್ತೆ ಅಪ್ಪೆಲ್ಲ ಪೋಪನ ನಡಪ್ ಅಂದು ಮಂಡೆಗೆ ಅಂದ ಖಂಡಿತನ ಪೋಡ ಏನು ಕೂಡ ಅಲ್ಲ ಬಹುಶಃ ಎಂಬೆದಲ್ಲ ಪನ್ ಪೂಜೆ ಅಂತ ಬರ್ತದ ಪಕ್ಕ ಜೊಪ್ಪು ನೂಲಾಯ ಹೋದ ನೆನದೋಳು ನಡಪ್ಪು ಈ ಪೋಪೆಂತ ಮಂಡತ್ತ ಈ ರಾತ್ರಿಗೆ ಪೋ ನಡಪ್ಪು ಮಂಡೆ. ಹಾಂ, ಪೋಪುನ ಮಂಡಲಿಗೆ ಬೋಡೈನ ತಂಜಿ ಪೆಟ್ಟಿಗೆ ಕಟ್ಟೊಂಡೋಲು ಬ್ಯಾಗ್ ನಡತ್ ಪೋಯಲು ಕತ್ತಲೆಗೆ ಹೋದು ಒಂಜಿ 20 ನಿಮಿಷ ಹೊಡೆದ ಪಕ್ಕ ಒಂದು ಅರ್ಧ ಗಂಟೆ ಹೊಡೆದ ಪಕ್ಕ ಫೋನ್ ಬತ್ತನಿಗೆ ಒಂಜಿ ಫೋನ್ ಮಲ್ತೋಲಿ ಇಂಜಿನ ಫೋನ್ ಮಲ್ತಿ ಬಿಡ್ಲ ಹಲೋ ಬಂಡೆ ಹಲೋ ಒಂದು ಬಂಡ ಇಂದೇ ಮೊಬೈಲ್ ಎನ್ನ ನಂಬರ್ ಉಂಡತ್ತ ಅವಿನ ಡಿಲೀಟ್ ಮಲ್ಪಲೆ ಎಂದೊಲಿಗೆ ಏರ್ ಬಾತಿರ್ ಮುಂದೆಗೆ ಬೊಕ್ಕದು ನನಗೆ ಆಯ್ ಡಿಲೀಟ್ ಮಲ್ತಾ ಆತ ನಾವೇನು ಆಯ್ ಡಿಲೀಟ್ ಮಲ್ತಾ ಆತಂದು ನೀ ಏರ್ ಬಾತಿರ್ಗೆ ನಂಬರ್ ಮಾತ್ರ ಬರೋದು ಉಂಡತ್ತಾಯ್ತು ಅಂಚಾದು ಈ ರೀತಿಯ ಜಗಳ ಆಪಿನಾಡೆ ಮುಟ್ಟದ ಸಾಂಸಾರಿಕ ವಾತಾವರಣ ನಮ್ಮಡ ಉಂಟು. ಅವುದೇಗೆ ಪ್ರೀತಿ ವಾತ್ಸಲ್ಯ ಕಡಿಮೆ ನೆಟ್ಟು ವಾ ದೇವಸ್ಥಾನ ಪೋಡೊಂದು ಉಂಡ ಕೊಲ್ಯದಗಲು ವಾ ದೇವಸ್ಥಾನ ಪೋಡೊಂದಿದ್ದು ದೇಪಂಡ ಮೂಲೆ ಒಂಜಿ ಬಾರಿ ಮಲ್ಲ ದೇವಸ್ಥಾನದ ಕಾರ್ಯಕ್ರಮ ಮುಗಿದಿನ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಅನ್ನಪ್ರಸಾದ ದಾನದ ಮೂಲಕ ನಡತೊಂದುಂಡು. ಅಂಚಾದು ಅವೇನು ಮಾತ ನಮ್ಮ ಇಲ್ಲಲ್ಪ ನಮ್ಮ ಊರುಡು ನಡಪನ ಇಂಚಿತ್ತಿನ ಕಾರ್ಯಕ್ರಮಕ್ಕೂ ಭಕ್ತಿ ಗೌರವವನ್ನು ಕೊರಡು ಒಂದು ಪಡ್ತೇವೆ ಹಿಡಿದ ಅವರ ಇಂಚಿತ್ತಿನ ಅನೇಕ ವಿಚಾರನ್ನು ಪೂರ ನಮ್ಮ ಏತ್ಲಾ ಪಣೊಲಿ ದಾಸಾಗ್ರನೆಲ್ಲ ವಿಚಾರಡು ನಮ್ಮ ಆಲೋಚನೆ ಮಲ್ತಂದ ಈ ಪ್ರಕಾರವಾದ ನಮ್ಮ ಜಪ ತಪ ಹೋಮ ಮಲ್ಪುನಗ ನಮ್ಮ ಅಂತಃಕರಣ ಪರಿಶುದ್ಧವಾದ ಅರ್ಪಣಾ ಮನೋಭಾವನದ ಸೇವೆ ನಮ್ಮಡಪ್ಪು ಅದೇ ಒವೇ ರೀತಿ ಚಳಿ ಮಳೆಯ ಅತಿ ಕಾರ್ಗತ್ತಲೆಯೊಳಗೆದ್ದು ಹೊಳೆಯೊಳಗೆ ಮುಳುಗಿ ಜಪ ತಪವ ಮಾಡಿ ಏನು ಪ್ರಯೋಜನ. ವಿಪರೀತ ಕಪಟ ಗುಣ ಕಲುಷವಿದ್ದವರು ಈ ರೀತಿ ನಮ್ಮ ನಿದ್ರೆ ಬಡಿದು ಅಂಚ ಮೀಪಾಟ ಮಲ್ತೊಂದು ಆ ಸಮುದ್ರ ಸ್ನಾನ ಇತ್ಯಾದಿ ಮಲ್ತದಾಲ ಪ್ರಯೋಜನ ಇಜ್ಜಿ ಐಕ್ ಬಂತೇರಿ ಕನಕದಾಸರು ಕಳವಳಿಸಿ 108 ಹಲುಬಿ ಬಳಲು ಬೇಡ ಕಳವಳಿಸಿ 108 ಹಲುಬಿ ಬಳಲಲು ಬೇಡ ನಳಿನಾಕ್ಷ ಆದಿ ಕೇಶವನ ನೆನೆ ಮನವೇ ನಳಿನಾಕ್ಷ ಆದಿ ಕೇಶವನ ನೆನೆ ಮನವೇ ಜಪವ ಮಾಡಿದರೆ ತಪವ ಮಾಡಿದರೆ
ತಪವ ಮಾಡಿದರೆ. ನಳಿನಾಕ್ಷ ಆದಿಕೇಶವನಾಗಿರತಕ್ಕಂಥ ಆ ಭಗವಂತನನ್ನು ನೆನೆಯುವುದರ ಮೂಲಕವಾಗಿ ನೀನು ಭಕ್ತಿ ಧರ್ಮದ ಕೆಲಸವನ್ನು ಮಾಡು. ಅಷ್ಟು ಮಾಡಿದರೆ ಸಾಕು, ಬೇರೆ ಏನು ಬೇಡ. ಅದಕ್ಕಾಗಿ ನಿನ್ನ ಮನಸ್ಸನ್ನು ಅಂತಃಕರಣ ಪರಿಶುದ್ಧವಾಗಿ ಇರಿಸಿ ಶರಣಾಗತಿಯಾಗಬೇಕು ಭಗವಂತನಿಗೆ. ಶಕ್ತಿ ಪೂಜೆಯಲ್ಲಿ ಈ ಶರನ್ನವರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ದೇವಿ ನಮ್ಮನ್ನು ಅನುಗ್ರಹಿಸ್ತಾಳೆ ಅಂತ ಹೇಳಿದರೆ ಅದೆಲ್ಲರಿಗೂ ಗೊತ್ತಿಲ್ಲ. ಅಮ್ಮ ಎಂದಾಗ ಆ ಮಗುವಿನೆಡೆಗೆ ತಾಯಿ ಹೋಗಿ ಎಷ್ಟು ಕ್ಷಿಪ್ರವಾಗಿ ಬೇಕಾಗಿರತಕ್ಕಂಥ ಆಹಾರ ಮದ್ದು ಇತ್ಯಾದಿ ಕೊಟ್ಟು ಆರೈಕೆ ಮಾಡಿ ಮದುವನ್ನು ಸಂತೈಸಿ ಮಾಡ್ತಾಳ. ಅಷ್ಟೇ ಪ್ರಾಮುಖ್ಯವಾಗಿ ಶೀಘ್ರವಾಗಿರತಕ್ಕಂಥ ನಮಗೆ ಅನುಗ್ರಹ ಮಾಡ್ತಕ್ಕಳು ಮಹಾತಾಯಿ. ತಾಯಿ ಅಲ್ಲ, ಅವಳು ಸ್ತ್ರೀ ಸ್ವರೂಪಿಣಿ ಅಲ್ವಾ. ಹಾಗಾಗಿ ಬೇಗ ರೀತಿಯಲ್ಲಿ ನಮಗೆ ರಕ್ಷಣೆ ಮಾಡ್ತಾಳೆ ಅಲ್ವಾ. ಇಂಥ ಈ ಶರನ್ನವರಾತ್ರಿ ಕಾಲದಲ್ಲಿ ಒಂದೇ ಒಂದು ಶ್ಲೋಕ, ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಗೌರಿ ನಾರಾಯಣಿ ನಮೋಸ್ತುತೆ. ಒಂದು ಶ್ಲೋಕ ಹೇಳಿದರೆ ಸಾಕು. 9 ದಿವಸದಲ್ಲಿ 9 ಸರ್ತಿ ಇದನ್ನು ಹೇಳಿದರೆ ಸರ್ವಾಭಿಷ್ಟ ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳಿದ್ದಾರೆ ಪ್ರಾಜ್ಞರು. ಆ ಕಾರಣಕ್ಕೆ ಶಕ್ತಿ ಪೂಜೆಯ ಈ ಒಂದು ದಿನಗಳಲ್ಲಿ ಶಾರದಾ ಮಾತೆ 9 ಅವತಾರಗಳಿವೆ. ಹೌದು, ನಾವೆಲ್ಲ ನೋಡ್ತೇವೆ. ಈ 9 ಅವತಾರಗಳಲ್ಲಿ ಬಹಳ ವಿಶೇಷವಾಗಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತೇಳಿ. ಆದರೆ 3 ಅವತಾರದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಎಂಬುದಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ, ಮೊದಲಿನ 3 ದಿನಗಳಲ್ಲಿ 9 ದಿನದಲ್ಲಿ ಅವಳು ದುರ್ಗತಿಹಾರಿ ಅಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿಯಾಗಿ ನಮ್ಮನ್ನು ದುರ್ಗತಿಗಳನ್ನೆಲ್ಲ ಹೋಗಲಾಡಿಸತಕ್ಕಾಗಿ ಬರ್ತಾಳಂತೆ. ಆಮೇಲಿನ 3 ದಿನಗಳಲ್ಲಿ ಅರ್ಥವನ್ನು ಕೊಡುವಂಥ, ಅಂದರೆ ಅರ್ಥ ಅಂದರೆ ನಮಗೆ ಸಂಪತ್ತನ್ನು ಕೊಡುವ ತಾಯಿಯಾಗಿ ಬರ್ತಾಳೆ ಅವಳು, ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ಆಮೇಲೆ ಕೊನೆಯ 3 ದಿನದಲ್ಲಿ ಅವಳು ಶರತ್ ಅಂಬ. ಶರತ್ ಅಂದರೆ ಬೆಳಕು, ಅಂಬ ಅಂದರೆ ತಾಯಿ. ಬೆಳಕಿನ ತಾಯಿ ಯಾರಪ್ಪ? ಜ್ಞಾನಜ್ಯೋತಿ ಆಗಿರ್ತಕ್ಕಂಥ ಶಾರದೆ, ಸರಸ್ವತಿಯಾಗಿ ಬಂದು ನಮ್ಮನ್ನು ಅನುಗ್ರಹ ಮಾಡ್ತಾಳೆ ಅಂತ ಹೇಳಿದರೆ ಅದು ನಿಜವಾಗಿ ಕೂಡ ಬಹಳ ಉತ್ತಮವಾದಂಥ ವಿಚಾರ ಆಗಿದೆ. ಈ ರೀತಿಯಲ್ಲಿ ನಮ್ಮನ್ನು ಶಾರದೆಯಾಗಿ ಅದೇ ದುರ್ಗಾಮಾತೆ ಬಂದು ರಕ್ಷಣೆ ಮಾಡ್ತಾಳೆ ಎಂಬ ನಂಬಿಕೆಯಿಂದ 42ನೇ ವರ್ಷದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಶಾರದಾ ಮಂದಿರಕ್ಕೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ಕಟ್ಟಡ ಅಲ್ಲಿ ಎದ್ದು ಕಾಣ್ತಾ ಇದೆ. ಸಾಧಾರಣ ಮಟ್ಟಿಗೆ ಒಂದು ಕಾಲಾಂಶವೋ ಮುಕ್ಕಾಲಾಂಶವೋ ಏನಾಗಿದೆ, ಅರ್ಧಾಂಶದವೂ ಆಗಲಿಲ್ಲ. ಈ ರೀತಿಯಲ್ಲಿ ಆಗ್ತಾ ಇರುವಂಥ ಈ ಒಂದು ನಿರ್ಮಾಣ ಕಾರ್ಯಕ್ಕೆ ಸದ್ಭಕ್ತರಿಂದ ಸಕಲ ರೀತಿಯ ಸವಲತ್ತು ಒದಗಲಿ ಎಂಬ ಹಾರೈಕೆ ಹೊತ್ತಿಗೆ ಅವರನ್ನೆಲ್ಲ ಪ್ರಾರ್ಥಿಸಿ ಇಂಥ ಒಂದು ಪರ್ವಕಾಲದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತ ಬಂಧುಗಳನ್ನು ಶಾರದಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಇವತ್ತು ನಮ್ಮ ಈ ಕಥಾಭಾಗದ ಪೂರ್ವರಂಗ ಪ್ರವೇಶ ಮಾಡೋಣಂತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಶಾರದೆಯನ್ನು ಸ್ತುತಿಸುವುದರೊಂದಿಗೆ ನಮ್ಮ ಈ ಭೂಕೈಲಾಸ ಎಂಬ ಕಥಾಭಾಗಕ್ಕೆ ಬರೋಣ. ಒಲಿದು ನಿಂತರೆ ನೀನೇ ಲಕ್ಷ್ಮಿಯು, ಮುಡಿದು ನಿಂತರೆ ಕಾಳಿಯೋ. ಒಲಿದು ನಿಂತರೆ ನೀನೇ ಲಕ್ಷ್ಮಿಯು, ಮುಡಿದು ನಿಂತರೆ ಕಾಳಿಯೋ. ಲಲಿತ ವಿದ್ಯಾ ಸದನ ಶಾರದೆ, ಲಲಿತ ವಿದ್ಯಾ ಸದನ ಶಾರದೆ, ನೀನೆ ತ್ರೈಗುಣಶೀಲೆಯೋ. ಜಯತು ಜಯತೆ ಶಾರದಾ, ಜಯತು ಮಾಯಾ ಮೂರುತಿ. ಜಯತು ಜಯ ಜಗದೀಶ್ವರಿ, ಜಯತು ಶ್ರೀ ಸರ್ವೇಶ್ವರಿ. ಜಯತು ಜಯ ಜಗದೀಶ್ವರಿ, ಜಯತು ಶ್ರೀ ಸರ್ವೇಶ್ವರಿ. ಜಯತು ಜಯ ಶ್ರೀ ಶಾರದಾ, ಜಯತು ಜಯ ಶ್ರೀ ಮೂರುತಿ. ದಾರಿಕಾಸುರ ಚಂಡಮುಂಡರ ಮಹಿಷ ಶುಂಭನಿ ಶುಂಭರ. ದಾರಿಕಾಸುರ ಚಂಡಮುಂಡರ ಮಹಿಷ ಶುಂಭನಿ ಶುಂಭರ. ಘೋರ ಸಮರದಿ ಹರಿದ ಹಲವವತಾರ ಎತ್ತುತ್ತ ಧನುಜರ.
ಜಯತು ಜಯ ಶ್ರೀ ಭಗವತಿ ಜಯತು ಮಾಯಾ ಮೂರ್ತಿ ಜಯತು ಜಯ ಜಗದೀಶ್ವರಿ ಜಯತು ಶ್ರೀ ಸರ್ವೇಶ್ವರಿ ಜಯತು ಜಯ ಶ್ರೀ ಸರಸ್ವತಿ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ದಶಕಂಠ ರಾವಣನ ಅಹಂಕಾರಕ್ಕೆ ತಕ್ಕ ಶಾಸ್ತ್ರಿಯಾಗಿ ಶಿವನ ಆತ್ಮಲಿಂಗ ದಕ್ಕದೆ ಭೂಮಿಯೇ ಕೈಲಾಸವಾದಂಥ ಈ ಒಂದು ಕಥೆಗೆ ಭೂ ಕೈಲಾಸ ಅಂತ ಹೆಸರು ಬಂದಿದೆ. ಅಂತ ಕಥಾಭಾಗವನ್ನು ಮೆರವಪುರದ ಲಂಕೆಯ ಬಲನಾಯಕ ಸಿರಿ ಸಂಪದೊಳಿರುತ್ತಲು ಮೆರವಪುರದ ಲಂಕೆಯ ಬಲನಾಯಕ ಸಿರಿ ಸಂಪತ್ತಿನ ಮದದೊಳಿರುತ್ತಲು ಮಾತೆ ಕೈ ಕಸೆಯು ಪುತ್ರನ ಕ್ಷೇಮಕ್ಕೆ ಮಾತೆ ಕೈ ಕಸೆಯು ಪುತ್ರನ ಕ್ಷೇಮಕ್ಕೆ ಸೈಕತಲಿಂಗದಿ ಅರ್ಚನೆಗೈಯಲು ಸೈಕತಲಿಂಗದಿ ಅರ್ಚನೆಗೈಯಲು ಶರದಿಯ ತೀರದೊಳು ಶರದಿಯ ತೀರದೊಳು ಶಿವನಾತ್ಮಲಿಂಗವ ತಪದಲ್ಲಿ ಪಡೆದರು ಭವದಲ್ಲಿ ದೊರೆಯದ ನಿರಾಶೆಯಾಗಲು ಗೋಕರ್ಣದ ನೆಲ ಸ್ಪರ್ಶವಾಗಲು ಭೂ ಕೈಲಾಸವಿದು ಕಥೆಯು ಭೂ ಕೈಲಾಸವಿದು ಭೂ ಕೈಲಾಸವಿದು ಕಥೆಯು ಭೂ ಕೈಲಾಸವಿದು. ಇಂತಹ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಕೇಳಲೇಬೇಕು. ಯಾಕಂದರೆ ಮಾಗಣೆಯಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸೋಮನಾಥ ದೇವರಿದ್ದಾನೆ. ಅಂಥ ಶಿವನನ್ನೇ ಆಧರಿಸಿದಂಥ ಒಂದು ಕಥೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಲ್ವಾ. ಎಲ್ಲರನ್ನೂ ಈ ಕಥಾಭಾಗ ಕೇಳಬೇಕಂತೇಳಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಪೀಠಿಕಾ ಪ್ರಕರಣ ಇಷ್ಟೊತ್ತು ಮುಗ್ದದ್ದು. ಹರಿಕಥೆಯಲ್ಲಿ ಪೀಠಿಕೆಯೇ ಪ್ರಧಾನ. ಕತೆ ಸ್ವಲ್ಪ ಎಲ್ಲರಿಗೂ ಗೊತ್ತಿರ್ತದೆ. ಕತೆ ನಿಮಗೆ ಗೊತ್ತಿದ್ದನ್ನೇ ನಾನು ಹೇಳೋದು ಅಲ್ವಾ. ಹಾಗೆ ಆದರೆ ನೀವು ಕೇಳುವುದು ಯಾಕೆ? ಇದು ಸಾಂಸ್ಕೃತಿಕ ಉತ್ಸವ ಅಂದರೆ ಶ್ರವಣ ಭಕ್ತಿ ಅಂತ ಇನ್ನೊಂದುಂಟು. ಭಜನೆ ಮಾಡುವ ಒಂದು ಭಕ್ತಿ ಬೇಕಾದರೆ ಅದೇ ರೀತಿಯಲ್ಲಿ ಶ್ರವಣ ಭಕ್ತಿ ಕೇಳುವುದು ಕೂಡ ಒಂದು ಭಕ್ತಿ. ಕೇವಲ ನಾವು ಪೂಜೆ ಮಾಡುವುದು ಅನ್ನ ಸ್ವೀಕರಿಸಿ ಅನ್ನದಾನ ಸ್ವೀಕರಿಸಿ ಹೋಗುವುದಲ್ಲ. ಅದರ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನೋಡಿ ಕೇಳುವುದು ಕೂಡ ಅದು ದೇವರಿಗೆ ಸಲ್ಲಿಸುವ ಭಕ್ತಿಯಾಗಿರ್ತದೆ. ಅದನ್ನು ಗಮನಿಸಿಕೊಂಡು ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ಕೇಳಿಕೊಂಡು ಇದೀಗ ಕೈಕಸಿ ದೇವಿ ರಾವಣೇಶ್ವರ ಲಂಕಾಧೀಶ್ವರನಾಗಿರ್ತಕ್ಕಂಥ ರಾವಣೇಶ್ವರನ ತಾಯಿ ಅಮ್ಮ. ಅವಳಿಗೆ ಗೊತ್ತಿದೆ ಏನಂತ ಹೇಳಿದ್ರೆ, ಅಯ್ಯೋ ದೇವರೇ, ಯಾವುದೇ ತಾಯಿ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಲ್ವಾ. ತಮ್ಮ ಮಕ್ಕಳ ಕ್ಷೇಮವನ್ನು ಬಯಸ್ತಾ ಇರ್ತಾಳೆ. ಮಕ್ಕಳ ಕ್ಷೇಮವನ್ನು ಬಯಸುವುದವಳ ಸ್ವಾಭಾವಿಕವಾದಂಥ ಸದ್ಗುಣವಾಗಿರ್ತದೆ. ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಪರಂಪರೆಯಲ್ಲಿ ಯಾವುದೇ ರೀತಿಯ ಆತ ದುಷ್ಟ ಅಥವಾ ಕೆಟ್ಟ ಕೆಲಸ ಮಾಡ್ತಾನೆ, ಹೇಳಿದ್ದು ಕೇಳುವುದಿಲ್ಲ ಮಕ್ಕಳು ಅಲ್ವಾ. ಆದರೂ ಕೂಡ ಮಕ್ಕಳು ಒಳ್ಳೆಯ ದಾರಿಗೆ ಬರಬೇಕು, ಒಳ್ಳೆಯವರಾಗಬೇಕು, ಸದ್ಗುಣವಂತರಾಗಬೇಕು, ದುಷ್ಟತನ ಬಿಡಬೇಕು ಎಂಬ ಒಂದೇ ಇರಾದೆ ತಾಯಿ ತಂದೆಯರಿಗಿರ್ತದೆ. ಅದೇ ರೀತಿ ಕೈಕಸಿ ಮಗನಾದಂಥ ರಾವಣನಿಗೆ ಒಳ್ಳೆಯ ಬುದ್ಧಿ ಕೊಡಬೇಕು, ಅವನು ಸುಕ್ಷೇಮದಲ್ಲಿರಬೇಕು ಅಲ್ವಾ. ಇದು ಎಲ್ಲ ತಾಯಿಯರು ಬಯಸುವಂಥದ್ದೇ, ರಾವಣನ ತಾಯಿ ಹೊರತಲ್ಲ ಅದಕ್ಕೆ. ಹಾಗಾಗಿ ಅಂಥ ರಾವಣೇಶ್ವರನ ತಾಯಿಯಾಗಿರ್ತಕ್ಕಂಥ ಕೈಕಸಿ ಒಂದು ದಿವಸ ನಾನು ತಪಸ್ಸಾದರೂ ಮಾಡಿ ಆ ಮೂಲಕ ಶಿವನನ್ನು ಕುರಿತು ಭಕ್ತಿ ಮಾಡಿ ನನ್ನ ಮಗನಿಗೆ, ನನ್ನ ಸುಪುತ್ರ ರಾವಣನಿಗೆ ಒಳ್ಳೆಯ ಗುಣ ಕೊಡಪ್ಪ, ಒಳ್ಳೆಯ ಕ್ಷೇಮ ಕೊಡಪ್ಪ ಅಂತ ಪ್ರಾರ್ಥಿಸೋದ್ರಲ್ಲಿ ಏನು ತಪ್ಪಿದೆ ಅಂಥೇಳಿ ಆಲೋಚನೆ ಮಾಡ್ತಾಳಂತೆ ಕೈಕಸಿ ದೇವಿ. ನಾರಿ ಕೈಕಸೆ ನಿತ್ಯ ಭಕ್ತಿಲಿ ನಾರಿ ಕೈಕಸೆ ನಿತ್ಯ ಭಕ್ತಿಲಿ ಮರವೈರಿಯ ಲಿಂಗವನು ಮರಳಿನಿಂದ ವಾರಿಧಿಯ ತೀರದಲ್ಲಿ ವಿರಚಿಸಿ ಪೂಜಿಸೆ, ವಾರಿಧಿಯ ತೀರದಲ್ಲಿ ವಿರಚಿಸಿ ಪೂಜಿಸಿ
ನಾರಿ ಕೈಕಸ ನಿತ್ಯ ಭಕ್ತಿಲಿ ವಾರಿದಿಯ ತೀರದಲ್ಲಿ ಮರಳಲಿಂಗವನ್ನು ಪ್ರತಿಷ್ಠಾಪಿಸಿ ಮಗನಿಗೆ ಕ್ಷೇಮವನ್ನು ಕೊಡಬೇಕು ಅಂತ ಹೇಳಿ ಭಕ್ತಿಯಿಂದ ಧ್ಯಾನಾಸಕ್ತಲಾಗಿದ್ದಾಳೆ. ಯಾರೂ ಕೈಕಸಿ ಶಿವನನ್ನು ಕುರಿತು ಮರಳಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾಳೆ. ಪೊರೆ ಶಂಕರ ಕರುಣಾಕರ ಪೊರೆ ಶಂಕರ ಪೊರೆ ಶಂಕರ ಕರುಣಾಕರ ಶಶಿಚೂಡನೆ ಶಿವ 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 ಶಶಿಚೂಡನೆ ಶಿವ ಶಿವ ಪೊರೆ ಶಂಕರ ಶಶಿಚೂಡನೆ ಶಿವ ಶಿವ ಶಶಿಚೂಡನೆ ಶಿವ ಶಿವ ಬಸಿತಾಂಗನೆ ವಾಸವಾದಿ ವಂದ್ಯ ಬಸಿತಾಂಗನೆ ವಾಸವಾದಿ ವಂದ್ಯ ಪಶುಪತಿ ಈಶ ಪಶುಪತಿ ಈಶ ಪೊರೆ ಶಂಕರ ಬೇಡಿದ ಮನದಿಂಗಿತವನು ಜತನದಿ ಬೇಡಿದ ಮನದಿಂಗಿತವನು ಜತನದಿ ನೀಡುತ್ತ ಮನ ಸಂತಸಗೊಳಿಸು ನೀಡುತ್ತ ಮನ ಸಂತಸಗೊಳಿಸು ನೀ ಹರಸು ಹರಸು ಬೇಡಿದ ಮನದಿಂಗಿತವನು ಜತನದಿ ನೀಡುತ್ತ ಮನ ಸಂತಸಗೊಳಿಸು ಮನ ಸಂತಸಗೊಳಿಸು ಹರಸು ಮನ ಸಂತಸಗೊಳಿಸು ಹರಸು ಪೊರೆ ಶಂಕರ ಆಹಾ, ಎಂತಹ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದಾಳೆ. ಮರಳಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದಂಥ ರಾವಣೇಶ್ವರನ ತಾಯಿಯಾಗಿರ್ತಕ್ಕಂಥ ಕೈಕಸೆಯು ಪೊರೆ ಶಂಕರ ಶಂಕರ ನೀನೇ ಪೊರೆಯಿದೆ. ಬೇಡಿದ ಮನದಿಂಗಿತವನ್ನು ಜತನದಿ ನೀಡುವ ಮನ ಸಂತಸಗೊಳಿಸು ನೀನೇ ಹರಸು. ನೀನೇ ನಮ್ಮನ್ನು ಹರಿಸಬೇಕು, ಬೇರೆ ಯಾರಿದ್ದಾರೆ? ರಕ್ಕಸರ ದೇವರೇ ಈಶ್ವರ ಅಲ್ವಾ? ಹಾಗಾಗಿ ಇಂಥ ರೀತಿಯಲ್ಲಿ ಬಹಳ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇರುವಾಗ ಈ ಸಂಗತಿ ರಾಕ್ಷಸರು ಭಾಳ ಉಳಿದವರಿಗಿಂತ ದುಷ್ಟರದ್ದು ಭಕ್ತಿ ಎಲ್ಲ ಬಹಳ ವಿಶೇಷ ಆಗಿರ್ತದೆ. ಬಹಳ ಭಕ್ತಿ ಇರ್ತದೆ ಅವರಿಗೆ. ಕಾಡಿನಲ್ಲೆಲ್ಲ ತಪಸ್ಸು ಮಾಡಿದವರು ಹಿಂದಿನಲ್ಲಿ ಬ್ರಹ್ಮದೇವನಿಂದಾಗಲಿ ಶಿವನಿಂದಾಗಲಿ ವರ ಪಡ್ಕೊಂಡೇ ಹೋದದ್ದಲ್ಲ ಅಲ್ವಾ? ಇಲ್ಲದಿದ್ದರೆ ದೇವೇಂದ್ರನ ಅಷ್ಟು ಕಷ್ಟ ಕೊಡ್ತಾರೆ ಯಾರಾದರೂ. ಆ ರೀತಿಯ ವರಗಳನ್ನು ಸಿಕ್ಕಿದ್ರಿಂದ ದೇವೇಂದ್ರನನ್ನು ಗದ್ದುಗೆಯಿಂದ ಓಡಿಸುವಂಥ ಕೆಲಸ ರಾಕ್ಷಸರು ಮಾಡ್ತಾ ಬಂದದ್ದು ನಾವು ಎಲ್ಲ ನೋಡ್ತೇವೆ, ಕಥೆಗಳಲ್ಲಿ ನೋಡ್ತೇವೆ, ಯಕ್ಷಗಾನದಲ್ಲಿ ನೋಡ್ತೇವೆ, ನಾಟಕದಲ್ಲಿ ನೋಡ್ತೇವೆ ಅಲ್ವಾ? ಇದೇ ರೀತಿಯಲ್ಲಿ ಅಂಥ ಭಕ್ತಿಯಿಂದ ಮಾಡಿದ್ದಾಳೆ ಕೈಕಸಿ. ಆವಾಗ ಈ ವಿಷಯ ವೈಕುಂಠಕ್ಕೆ ಗೊತ್ತಾಯಿತು. ಯಾರು ದುಷ್ಟರು ಈ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇದರಿಂದ ಏನೋ ಊರಿಗೆ ತೊಂದರೆ ಆಗ್ತದೆ, ಜಗತ್ತಿಗೆ ತೊಂದರೆ ಆಗ್ತದೆ ಅಂತ ಆಲೋಚನೆ ಮಾಡಿ ವೈಕುಂಠಕ್ಕೆ ನಾರದ ಮಹರ್ಷಿಗಳ ಮೂಲಕವಾಗಿ ಗೊತ್ತಾಯಿತು. ಹೀಗೆ ಏನು ಮಾಡೋದಪ್ಪ ಇದಕ್ಕೆ? ಅವಳ ತಪಸ್ಸು ಹಾಳಾಗಬೇಕು, ಶಿವನಿಂದ ವರ ಸಿಕ್ಕಬಾರ್ದು, ಈ ರೀತಿಯ ಕೆಲವೆಲ್ಲ ಉಪಾಯ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾರದ ಮಹರ್ಷಿಗಳು ಒಂದು ಕಡೆ ಪ್ರಯತ್ನ ಮಾಡ್ತಾರೆ. ಆ ಸುರಲೋಕದಲ್ಲಿರತಕ್ಕಂಥ ದೇವೇಂದ್ರ ಅಷ್ಟದಿಕ್ ಪಾಲಕರೆಲ್ಲ ಮನಸ್ಸು ಮಾಡ್ತಾರೆ. ಇದಕ್ಕೆಲ್ಲ ಮಾರ್ಗದರ್ಶನ ಯಾರು? ವೈಕುಂಠಾಧಿಪತಿಯಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಅಲ್ಲವೇ? ಆ ನಾರಾಯಣನ ಸಂಕಲ್ಪದಂತೆ ಇನ್ನೇನಪ್ಪ, ಅವಳ ತಪಸ್ಸು ಹಾಳಾಗಬೇಕು, ಶಿವನು ಒಲಿಬಾರ್ದು ಅವಳಿಗೆ, ಏನು ಮಾಡೋಣ ಅಂತೇಳಿ ವರುಣದೇವನಿಗೆ ಅಪ್ಪಣೆ ಕೊಡ್ತಾರೆ. ವರುಣದೇವ ಮನಸ್ಸು ಮಾಡಿದರೆ ಎಂಥದ್ದು? ಮಳೆ ಜೋರಾಗಿ ಬಂದರೆ, ಗಾಳಿ ಜೋರಾಗಿ ಬಂದರೆ, ನಿನ್ನೆ ಮಳೆ ಬಂದಿತ್ತು ಆದರೆ ಹೊರಗೆ ಹೋಯಿತು. ಅದೇ ಮಳೆ ಗಾಳಿ ಜೋರು ಸುಂಟರ ಗಾಳಿ ಬಂದರೆ ಏನು? ಅದೇ ರೀತಿಯಲ್ಲಿ ನೆರೆ ಬಂದರೆ ಏನು ಮಾಡೋದು? ಈ ರೀತಿಯಲ್ಲಿ ವರುಣದೇವನಿಗೆ ಅಪ್ಪಣೆ ಕೊಡುವುದೇ ತಡ
ಆ ಕೈಕಸಿಯ ತಪಸ್ಸು ಹಾಳಾಗಬೇಕಂಥೇಳಿ ಕೂಡಲೇ ಅಪ್ಪಣೆ ಮಾಡಿದ್ದಾರೆ. ವರುಣದೇವ ತಡ ಮಾಡಲಿಲ್ಲಂತೆ. ಸಮುದ್ರ ಉಕ್ಕಿಸಿ ಮರಳ ಲಿಂಗ ಕೊಚ್ಚಿಕೊಂಡು ಹೋಗುವಾಗ ಮಾಡಿಬಿಟ್ಟು ಇಷ್ಟು ಕೆಲಸ ಮಾಡಿಬಿಟ್ಟ ಯಾರು? ವರುಣದೇವ. ಸಮುದ್ರ ಉಕ್ಕಿ ಮರಳು ಲಿಂಗವನ್ನು ಕಿತ್ತುಕೊಂಡು ಹೋಗುವಾಗ ಮಾಡಿದ್ದಾನೆ. ಕೈಕಸಿ ದುಃಖದಲ್ಲಿದ್ದಾಳೆ. ದೇವ ಶಿವನೇ, ಯಾಕೆ ಹೀಗೆ ಮಾಡಿ? ಅಯ್ಯೋ, ನನ್ನ ಮಗನಿಗೆ ಕ್ಷೇಮವಾಗಲಿ, ಅವನ ದುಷ್ಟ ಬುದ್ಧಿಯೆಲ್ಲವೂ ಕೂಡ ನಶಿಸಿ ಹೋಗಲಿ ಅಂಥೇಳಿ ನಾನು ಒಳ್ಳೆಯ ರೀತಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಮಾಡಿದಂಥ ಲಿಂಗವೇ ನಾಶವಾಗಿ ಹೋಯ್ತಲ್ಲ, ಓ ಶಿವನೇ ಯಾಕೆ ಹೀಗಾಯಿತು ಅಂಥೇಳಿ ಒಂದು ಕಡೆಯಲ್ಲಿ ಬೇಸರ, ಒಂದು ಕಡೆಯಲ್ಲಿ ದುಃಖ, ಈ ರೀತಿಯಲ್ಲಿ ಇರುವಂಥ ಸಂದರ್ಭ. ಅಳುತ್ತಾ ಇದ್ದಾಳೆ. ಅಳುತ್ತಾ ಇದ್ದಾಗ ಯಾರೋ ರಾವಣನಿಗೆ ಹೇಳಿದರು, ನಿನ್ನ ಅಮ್ಮ ಅಳುತ್ತಾ ಇದ್ದಾಳೆ ಅಂತೇಳಿ. ಅಮ್ಮ ಅಳ್ತಾ ಇದ್ದಾರೆ ಅಂತೇಳಿ ಮಕ್ಕಳ ಹತ್ತಿರ ಬರುವಾಗ ಅಮ್ಮ ಅಂತ ಹೇಳುವಾಗ, ಯಾಕೆ ನೀವು ಅಳ್ತಾ ಇದ್ದೀರಂತ, ಎಲ್ಲ ಮಗ ಅತ್ತದ್ದಲ್ಲ, ನನ್ನ ಕಣ್ಣಿಗೆ ಒಂದು ಕಸ ಬಿತ್ತು ಅಂತ ಹೇಳ್ತಾರೆ ತಾಯಂದಿರು. ತಾಯಿಯಂದರು ಯಾವುದೇ ಒಂದು ಉತ್ತಮವಾದಂಥ ವಿಚಾರಕ್ಕೆ ಅತ್ತರೆ ಅದನ್ನು ಮಕ್ಕಳಲ್ಲಿ ತಿಳಿಸುವುದಿಲ್ಲ. ನನಗೆ ಖಂಡಿತ ಆಗಿತ್ತು, ನನಗೆ ಕಸ ಬಿತ್ತು ಅಂತ ಹೇಳುತ್ತೆ. ಯಾವ ಸುಳ್ಳು ಹೇಳಿದರೂ ಕೂಡ ರಾವಣನಿಗೆ ಅರ್ಥ ಆಗುವುದಿಲ್ವಾ? ಸತ್ಯ ಹೇಳಿ ಅಮ್ಮ, ದುಃಖ ಮಾಡ್ತಾ ಇದ್ದೀರಿ ನೀವು, ಯಾಕೆ ಹೀಗೆ ಹೇಳಬೇಕು? ನನ್ನಲ್ಲಿ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥ ಏನುಂಟು ಅದನ್ನು ನಾನು ಪಾಲನೆ ಮಾಡ್ತೇನೆ, ನಾನು ನಿಮಗೆ ಒದಗಿಸಿಕೊಡ್ತೇನೆ ಅಮ್ಮ ಹೇಳಿ ಅಂತ ಹೇಳುವಾಗ, ಮಗನೇ ನನ್ನ ಭಕ್ತಿ ಆರಾಧನೆಯಿಂದ ನನಗೆ ನಿನಗೆ ಎಲ್ಲರಿಗೂ ಕೂಡ ಕ್ಷೇಮ ಆಗಬೇಕು ನಮ್ಮವರಿಗೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿರವಾಗಿ ಮರಳಿನಲ್ಲಿಯೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅದೆಲ್ಲಿಂದಲೋ ಬಂತೋ ಏನೋ ಗಾಳಿ ನೀರು, ನನ್ನ ಮರಳ ಲಿಂಗ ಕೊಚ್ಚಿ ಹೋಯಿತು ಮಗನೇ ಅಂತೇಳಿ ಮಗನನ್ನು ಅಪ್ಪಿ ಆಲಿಂಗಿಸಿ ಕಣ್ಣೀರಿಳಿಸುವಾಗ ಅಮ್ಮ ಒಬ್ಬಿಡ್ತಾ ಇದ್ದಾನೆ. ಜನನಿಯಂ ಪಿಡಿದೆತ್ತಿರನದೀರ ರಾವಣನು ಜನನಿಯನ್ನು ಎತ್ತಿ ಹಿಡಿದಿದ್ದಾನೆ. ಜನನಿಯಂ ಪಿಡಿದೆತ್ತಿರನದೀರ ರಾವಣನು ಇನಿತು ಚಿಂತೆಯೊಳಿಯುವುದು ತರವೇ. ಅಮ್ಮ ನೀವು ಇಷ್ಟು ಚಿಂತೆಯಲ್ಲಿರುವುದು ತರವೇ? ಘನ ಪರಾಕ್ರಮಿ ನಿನ್ನ ಸುತ ಬಳಿಗೆ ಬಂದಿರಲು, ಘನ ಪರಾಕ್ರಮಿ ನಿನ್ನ ಸುತ ಬಳಿಗೆ ಬಂದಿರಲು ಮನದ ಕೊರಗೇನೆಂದು ಅರುಹು ಎನಗೆ, ಮನದ ಕೊರಗೇನೆಂದು ಅರುಹು ಎನಗೆ, ಮನದ ಕೊರಗೇನೆಂದು ಅರುಹು ಎನಗೆ. ಯಾಕೆ ಮನದ ಕೊರಗು ನಿಮಗೆ? ಬಂದದ್ದು ಯಾರು ನಿನ್ನ ಹತ್ರ? ನಿನ್ನ ಮಗನಾಗಿರ್ತಕ್ಕಂಥ ಶಕ್ತಿಶಾಲಿ ಪರಾಕ್ರಮಶಾಲಿ ಆಗಿರ್ತಕ್ಕಂಥ ರಾವಣೇಶ್ವರ ಅಲ್ವೇ? ಹಾಗಾಗಿ ಜನನಿ ಇನಿತು ಚಿಂತೆಯೊಳೆ ತಕೆ ನಿನಗೆ ಅಮ್ಮ. ಘನಪರಾಕ್ರಮಿ ಆಗಿರ್ತಕ್ಕಂಥ ಮಗ ನಿನಗೆ ಇರುವಾಗ ಓಡಿ ಓಡಿ ಬಂದಿದ್ದೇನೆ. ಏನಂತ ಹೇಳು, ವಿಷಯ ಎಲ್ಲ ವಿವರಿಸಿ ಹೇಳು, ಏನಾಗಬೇಕು ನಿನಗೆ ಅಂತ ಹೇಳು. ನಿನ್ನ ಈ ಒಂದು ಆ ಮರಳಿನಲ್ಲಿ ಮಾಡಿದಂಥ ಆ ಲಿಂಗ ಇನ್ನು ಭಕ್ತಿ ಮಾಡುವಾಗ ಅದಕ್ಕೆ ಪೂಜೆ ಸಲಕರಣೆ ಎಲ್ಲ ಹೋಗಲಿ, ಅದು ಈಗ ನಿನಗೆ ಆಗಬೇಕಾದ್ದೇನು ಹೇಳು, ಹೇಳು ಅಮ್ಮ ಹೇಳು, ನಾನು ಅದನ್ನು ಈಡೇರಿಸಿಕೊಡ್ತೇನೆ ಅಂತ ನಿನ್ನ ಮಗನಾಗಿರ್ತಕ್ಕಂಥ ರಾವಣೇಶ್ವರ ತಾಯಿ ಕೈಕಸಿಯಲ್ಲಿ ಹೇಳ್ತಾ ಇದ್ದಾನೆ. ಆವಾಗ ಮಗನೇ ನನಗೇನಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಸುಖವಾಗಲಿ ಕ್ಷೇಮವಾಗಲಿ ಎಂಬ ಪ್ರಾರ್ಥನೆಗೋಸ್ಕರ ನನಗೆ ಶಿವನನ್ನು ಕುರಿತು ಅವನ ಆತ್ಮಲಿಂಗವನ್ನು ಪಡೆಯುವಂಥ ಆಸೆಯಲ್ಲಿ ನಾನು ತಪಸ್ಸಿಗೆ ಹೊರಟವಳು. ಮಗನೇ ಅದೊಂದು ಆಸೆ ಬಿಟ್ಟರೆ ಬೇರೇನೂ ಇಲ್ಲ ಅಂತ ಹೇಳ್ತಾಳೆ. ನೆಗಾಡ್ತಾ ಇದ್ದಾನೆ ರಾವಣೇಶ್ವರ. ಘೋರ ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನು ತರಿಸುವುದು ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ ಅಮ್ಮ? ಭಯ ಪಡಬೇಡಿ ನೀವು. ಏನು ಆತ್ಮಲಿಂಗ, ಆ ಶಿವನ ಆತ್ಮಲಿಂಗ ಏನು? ಆ ಶಂಕರನನ್ನೇ ನಾನು ಭೂಮಿಗೆ ತರಿಸಿ ಮನಸ್ಸು ಮಾಡಿದರೆ ಸಮಾಧಾನಗೊಳ್ಳಮ್ಮ, ಈಗಲೇ ನಾನು ಹೊರಡುತ್ತೇನೆ. ಹಾಗಾಗಿ ತಡ ಮಾಡದೆ ನನಗೆ ಆಶೀರ್ವಾದ ಮಾಡಿ, ನಾನು ತಪಸ್ಸು ಮಾಡ್ತೇನೆ. ನೋಡುವ, ನಾನು ತಪಸ್ಸು ಮಾಡುವಾಗ ನನ್ನ ತಪಸ್ಸನ್ನು ಯಾರು ಹಾಳು ಮಾಡ್ತಾರಂತ ನಾನು ನೋಡ್ತೇನೆ.
ಅಂಥೇಳಿ ಬಹಳ ದಿಟ್ಟತನದಿಂದ, ಒಂದು ಕಡೆಯಲ್ಲಿ ದುಷ್ಟತನವೂ ಉಂಟು ಒಳಗೆ, ಅಂತೂ ದಿಟ್ಟತನವೂ ಉಂಟು. ಆ ರೀತಿಯಲ್ಲಿ 10 ತಲೆಯ ರಾವಣೇಶ್ವರ ರಕ್ಕಸ ಅವನದ್ದಾದಂಥ ಪರಾಕ್ರಮವನ್ನು ತಾಯಿಯ ಮುಂದೆ ಹೇಳಿಕೊಳ್ಳುತ್ತಾ ತಾನೇ ಆತ್ಮಲಿಂಗವನ್ನು ಪಡೆಯಲು ಶಿವನಲ್ಲಿ ಕುರಿತು ಭಕ್ತಿ ಮಾಡಲು ಆಶೀರ್ವಾದ ಬೇಡ್ತಾ ಇದ್ದಾನೆ ತಾಯಿಯಲ್ಲಿ. ಆಗಲಿ ಮಗನೇ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾಳೆ. ಆವಾಗ ತಾನು ಹೋಗಿ ವಿಶೇಷವಾಗಿ ಶಿವನನ್ನು ಕುರಿತು, ಆ ಶಿವನ ಆತ್ಮಲಿಂಗವನ್ನು ತಾನು ಪಡಿಬೇಕೆಂಬ ಕುರಿತು ತಪಸ್ಸಿಗಾಗಿ ಉಳಿದಿದ್ದಾನೆ ರಾವಣೇಶ್ವರ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ರುದ್ರಾಯ ಹರಾಯ ಮೃತ್ಯುಂಜಯ ಮೃತ್ಯುಂಜಯ. ಉರಗಭೂಷಣ ಚರ್ಮಾಂಬರಧಾರಿ, ಉರಗಭೂಷಣ ಚರ್ಮಾಂಬರಧಾರಿ, ರುಂಡಮಾಲಾಧರ ನೀಲಕಂಠ, ರುಂಡಮಾಲಾಧರ ನೀಲಕಂಠ ಮಹೇಶ್ವರ ನಮೋ 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 ನಮೋ. ನೀಲಕಂಠ ನಿಗಮಾಗಮ ಸಂಸ್ಕೃತ, ನೀಲಕಂಠ ನಿಗಮಾಗಮ ಸಂಸ್ಕೃತ, ಪಾಲನೇತ್ರ ಪಾರ್ವತಿಪತಿ ಪಾಲನೇತ್ರ ಪಾರ್ವತಿಪತಿ ಈಶ. ಕೈಲಾಸವಾಸ ಶಂಕರ, ಶಂಕರ ಶಿವ, ಕೈಲಾಸವಾಸ ಶಂಕರ ಸದಾಶಿವ ಶಂಭೋ ಮಹದೇವ, ನೀಲಕಂಠ ನಿಗಮಾಗಮ ಸಂತ, ಪಾಲನೇತ್ರ ಪಾರ್ವತಿಪತಿ ಈಶ ಶಂಭೋ ಮಹದೇವ ಸದಾಶಿವ. ಹರ ಹರ ನಮ ನಮ ನಮೋ ನಮೋ ಪಾರ್ವತಿಪತಿ ವಲ್ಲಭ. ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವದೇವ, ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವದೇವ, ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವದೇವ, ಸಾಂಬ ಸದಾ ಶಿವದೇವ, ಸಾಂಬ ಸದಾ ಶಿವದೇವ. ಹರ ನಮ ಪಾರ್ವತೀಪದ ವಲ್ಲಭ, ಹರ ಹರ ಮಹದೇವ. ಭಕ್ತಿಯಿಂದ ಶಿವನನ್ನು ಕುರಿತು ಏಕೋದ್ರಡ ಚಿತ್ತದಿಂದ ತಪಸ್ಸು ಮಾಡುವುದು ಬಹಳ ಭಕ್ತಿಯಿಂದ, ಬೇರೆ ಯಾರೂ ಅಲ್ಲ, ಕೈಕಸಿಯ ಸುಪುತ್ರನಾಗಿರ್ತಕ್ಕಂಥ ರಾವಣೇಶ್ವರ. ಮತ್ತೆ ವೈಕುಂಠದಲ್ಲಿ ರಾವಣನ ತಪಸ್ಸಿನಿಂದ ಈಗ ಏನಾದರೂ ತೊಂದರೆ ಆಗಲಿಕ್ಕೆ ಒಂದು ಅವಕಾಶ ಉಂಟು ಅಂತೇಳಿ ಗುಸುಗುಸು ಗುನುಗುನು ಗುಸುಗುಸು ಗುನುಗುನು ಸುದ್ದಿ ಆಯಿತು. ಅಯ್ಯೋ ದೇವರೇ, ಕೈಕಸಿ ತಪಸ್ಸು ಮಾಡುವಾಗ ಏನಾಗುವುದಂತ ಶ್ರೀಮನ್ನಾರಾಯಣನೇ ಮಾರ್ಗದರ್ಶನ ನೀಡುವುದರ ಮೂಲಕವಾಗಿ ವರುಣದೇವರಿಂದ ಆ ಮರಳ ಲಿಂಗ ನಾಶ ಆಯಿತು. ಆದರೆ ಈ ರಾವಣೇಶ್ವರನೇ ಭಾಳ ಭಕ್ತಿಯಿಂದ ತಪಸ್ಸು ಮಾಡಿದರೆ, ಅವರ ತಪಸ್ಸೆ ಹಾಗೆ, ಅದು ಚಂಚಲವೇ ಇಲ್ಲ, ಏನೆಲ್ಲ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಅನುಗ್ರಹ ಆಗ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೂಜೆ ಪುರಸ್ಕಾರ ಮಾಡುವಾಗ ಯಾವ ರೀತಿ ಆ ರೀತಿಯಲ್ಲಿ ತಪಸ್ಸು ಬೇಕು. ತಪಸ್ಸು ಅಂತ ಹೇಳಿದ್ರೆ ಒಂದು ರೀತಿಯ ತ್ಯಾಗ ಮನೋಭಾವನೆ. ಗುರುಮುಖೇನ ಅವರದ್ದಾಗಿರ್ತಕ್ಕಂಥ ಎಲ್ಲ ಶುಕ್ರಾಚಾರ್ಯರು ಅವರ ಗುರುಗಳಾಗಿರ್ತಾರೆ ರಕ್ಕಸರದ್ದು. ಅವರ ಗುರುಗಳ ಮೂಲಕವಾಗಿ ಏನೆಲ್ಲ ಕಲ್ತಿದ್ದಾರೆ, ಯಾವ ರೀತಿಯಲ್ಲಿ ಭಕ್ತಿ ಮಾಡಬೇಕು, ಯಾವ ರೀತಿಯಲ್ಲಿ ಸ್ತುತಿ ಮಾಡಬೇಕು, ಯಾವ ರೀತಿಯಲ್ಲಿ ಕೀರ್ತನೆ ಮಾಡಿ ಎಲ್ಲ ಕಲ್ತಿದ್ದಾರೆ ಅವರು. ಆಮೇಲೆ ಗುರುಗಳ ಹತ್ರ ಕಲ್ತ ಕೂಡಲೇ ಆಗೋದಿಲ್ಲ. ಅವನು ಅದನ್ನು ಪಾಲನೆ ಎಷ್ಟು ಮಾಡ್ತಾನೆ ಎಂಬುದು ಬೇಕು ಅಲ್ವಾ. ಈ ರೀತಿಯಲ್ಲಿ ಬಹಳ ಭಕ್ತಿಯ ತಪಸ್ಸನ್ನು ಮಾಡಿದ್ದಾನೆ. ನಮ್ಮಲ್ಲಿ ಆ ತಪಸ್ಸು ಇರುವುದಿಲ್ಲ. ಏನಾದರೂ ಮಾಡ್ತಾ ಇರ್ತಾರೆ, ಕಡೆಗೆ ಹೋಗ್ತಾರೆ ಗುರುಗಳ ಹತ್ರ, ಗುರುಗಳೇ ನಾನು ಈ ಥರ ತಪ್ಪಾಯಿತು, ನನಗೊಂದು ಕ್ಷಮೆ ಕೊಡಬೇಕಂತ. ಇದ್ದಾರೆ ನಮ್ಮಲ್ಲಿ ಗುರುಗಳು, ಶ್ವೇತ ವಸ್ತ್ರಧಾರಿಗಳಾದಂಥ ಗುರುಗಳನೇಕರಿದ್ದಾರೆ.
ಆಮೇಲೆ ಇನ್ನೊಂದು ಬಣ್ಣದ ವಸ್ತ್ರಧಾರಿಗಳು ಮತ್ತೊಂದಿದ್ದಾರೆ, ಕಾವಿ ವಸ್ತ್ರಧಾರಿಗಳಾಗಿ ಮತ್ತೆ ಗುರುಗಳಿದ್ದಾರೆ. ಎಲ್ಲ ಗುರುಗಳಲ್ಲೇ ನಾವು ಬೋಧನೆ ಕೇಳ್ತೇವೆ. ಹೌದು, ಬೋಧನೆ ಮಾಡುವ ಗುರುಗಳಿಗೇನೂ ಕೊರತೆ ಇಲ್ಲ. ಆದರೆ ಅವರ ಬೋಧನೆ ಇವು ಎಷ್ಟು ತಗೊಂಡಿದ್ದಾನೆ, ಅಥವಾ ಬೋಧನೆ ಮಾಡುವವರು ಎಷ್ಟು ಹುಷಾರಿದ್ದಾರೆ, ಎಷ್ಟು ಪವಿತ್ರರು ಎಂಬುದು ಕೂಡ ಒಂದು ವಿಷಯ ಆಗಿರ್ತದೆ. ನಮ್ಮಲ್ಲಿ ಏನು ಒಂದು ಕ್ಷಮೆ ಕೇಳಿದರೆ ಆಯಿತು, ಪಶ್ಚಾತ್ತಾಪ ಪಟ್ಟರೆ ಮುಗಿಯಿತು, ನಾನು ಎಂಥ ಪಾಪಕರ್ಮ ಮಾಡಿದರೂ ಪರವಾಗಿಲ್ಲ ಅಂತ. ನಾನು ಮೊನ್ನೆ ಹೋಗಿದ್ದೇನೆ ಗುರುಗಳ ಹತ್ರ, ನಂದು ತಪ್ಪಾಯ್ತಂತ ಅವರ ಕಾಲು ಹಿಡಿದು ಬಂದೆ, ಅವರು ಕ್ಷಮಿಸಿದ್ದಾರೆ. ಹಾಗಾಗಿ ಇನ್ನೂ ತೊಂದರೆ ಇಲ್ಲ, ನಂದು ಮೊನ್ನೆ ಅನ್ಯಾಯ ಮಾಡಿದ್ದು ಅಂತ. ಈ ಥರ ಒಂದು ನಿರ್ಧಾರಕ್ಕೆ ಬರುವವರು ಎಷ್ಟೋ ಮಂದಿ ಇದ್ದಾರೆ. ಹಾಗೆ ಆಯ್ತಂತೆ ಒಬ್ಬನಿಗೆ. ಅವನು ಹಾಗೆ ಏನಾದರೂ ಅನ್ಯಾಯ ಪಾಪ ಕರ್ಮಗಳನ್ನು ಮಾಡ್ತಾ ಇರುವುದು. ಅನ್ಯಾಯ ಪಾಪ ಕರ್ಮಗಳನ್ನು ಮಾಡ್ತಾ ಇರುವಾಗ ಮಧ್ಯೆ ಮಧ್ಯೆ ತನ್ನ ಗುರುಗಳು ಯಾರು ಇದ್ದಾರೆ, ಅದು ಯಾವ ವಸ್ತ್ರಧಾರಿಯೇ ಇರ್ಬೋದು, ಅವರ ಹತ್ರ ಹೋಗಿ ನಮ್ಮ ಗುರುಗಳೇ, ನನ್ನಿಂದ ಒಂದು ತಪ್ಪಾಗಿದೆ, ನೀವು ಕ್ಷಮಿಸಬೇಕು. ಹೌದಾ, ಹಾಗೇನು ತೊಂದರೆ ಇಲ್ಲ, ಇನ್ನು ಮುಂದೆ ಹಾಗೆ ಮಾಡಬೇಡ, ಇರಲಿ, ಒಳ್ಳೆಯದಾಗು ಅಂತ ಅವರ ಆಶೀರ್ವಾದ ಮಾಡ್ತಾರೆ. ಅದೇ ಧೈರ್ಯದಲ್ಲಿ 3-4 ಸಲ ತಪ್ಪು ಮಾಡಿಕೊಂಡು ಗುರುಗಳ ಹತ್ರ ಕ್ಷಮೆ ಕೇಳಿಕೊಂಡು ಇದ್ದ. ಹಾಗೆ ಬೆಳೆದು ಇದ್ದು ಪ್ರಾಯವೋ ಅಥವಾ ಕಾಯಿಲೆಯೋ ಏನೋ ಬಂದು ಒಂದು ದಿವಸ ಇಹಲೋಕ ಇಹಲೋಕ ಬಿಟ್ಟ ಕೂಡಲೇ ಬರ್ತಾರೆ ಯಮಧರ್ಮರ ಹಿಡಿಲಿಕ್ಕೆ. ಪಟ್ಟ ಅಂತ ಬಂದು ಹಿಡಿದ್ರು ಯಮಪಾಶದಿಂದ. ದರದಲ್ಲೇ ಹೇಳ್ಕೊಂಡು ಹೋದ್ರು ಎಲ್ಲಿಗೆ ಅದು ಅವರು ಎಲ್ಲಿ ಅವರ ಪುಸ್ತಕ ನೋಡ್ತಾರೆ, ಎಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಸ್ವರ್ಗಕ್ಕೆ ನರಕಕ್ಕೆ ಹಾಕಬೇಕಲ್ಲ, ಅದಕ್ಕೆ ಅವರ ಪಟ್ಟಿಯಲ್ಲಿ ಏನೆಲ್ಲ ಅವರು ಮಾಡಿದ್ದಾರೆ ಅಂತ ನೋಡ್ತಾರಂತೆ ಯಮಧರ್ಮರಾಯ, ಚಿತ್ರಗುಪ್ತ ಅವರೆಲ್ಲ. ನೋಡುವಾಗ ಇವನದ್ದೆಲ್ಲ ಕೆಂಪು ಶಾಯಿಯಲ್ಲೇ ಬರ್ತಿದ್ದೆ, ನೀಲಿ ಶಾಯಿಯಲ್ಲಿ ಬರೀಲಿಲ್ಲ, ಎಲ್ಲ ಕೆಂಪು ಶಾಯಿಯಲ್ಲಿ ಬರ್ತಿದ್ದೆ. ಮಾರಾಯ, ನಿನ್ನನ್ನು ಸ್ವರ್ಗಕ್ಕೆ ಕೊಂಡೋಗ್ಲಿಕ್ಕೆ, ಅಯ್ಯೋ ನಾನು ಸ್ವರ್ಗಕ್ಕೆ ಹೋಗಬೇಕು, ನನ್ನನ್ನು ನರಕಕ್ಕೆ ಹಾಕಬೇಡಿ ಹೇಳ್ತಾನೆ. ಅಯ್ಯೋ, ನರಕಕ್ಕೆ ಹಾಕಬೇಡ ಅಂದರೆ ನೋಡು ಇಲ್ಲೆಲ್ಲ ಉಂಟಲ್ವ ಕೆಂಪು ಶಾಯಿಯಲ್ಲಿ ಬರೆದದ್ದು, ಎಂಥ ಅನ್ಯಾಯ ಅಲ್ಲ ಅದು. ನಾನು ಮಧ್ಯೆ ದೇವರ ಹತ್ರ ಹೋಗಿ, ನಮ್ಮ ಗುರುಗಳ ಹತ್ರ ಹೋಗಿ ಕ್ಷಮೆ ಕೇಳಿದ್ದೇನೆ, ಅವರು ನನಗೆ ಒಳ್ಳೆಯದು ಕ್ಷಮಿಸಿದ್ದಾರೆ, ಹಾಗಾಗಿ ಇನ್ನೂ ಹೋಗ್ಬೋದು, ತೊಂದರೆ ಇಲ್ಲ, ನನ್ನನ್ನು ಆಚೆ ಹಾಕಬೇಡ, ನನ್ನನ್ನು ನರಕಕ್ಕೆ ಹಾಕಬೇಡ, ನನ್ನನ್ನು ಈ ಬದಿಗೆ ಹಾಕಿ. ಅದಾಗೋದಿಲ್ಲ, ನನ್ನ ಪಾಪ ಎಲ್ಲಿ ಹೋದರೂ ಅದು ಹೋಗುವುದಿಲ್ಲ. ಬಾ ದರ ನರಕ ಅಂತ ಹೇಳುವಾಗ ನಮ್ಮ ಮುಖವೇ ಒಂದು ನಮೂನೆ ಆಗ್ತದಲ್ವ, ಸ್ವರ್ಗ ಅಂತ ಹೇಳುವಾಗ ಮುಖ ಅರಳುತ್ತದೆ. ಆ ರೀತಿಯಲ್ಲಿ ನರಕಕ್ಕೆ ಎಳ್ಕೊಂಡು ಹೋಗುವಾಗ ಏನು ಕೆಸರು, ಏನು ಅಯ್ಯೋ ದೇವರೇ, ಏನು ಹೊಗೆ, ಏನು ದುರ್ವಾಸನೆ, ಏನು ಕಲ್ಲು, ಏನು ಮುಳ್ಳು, ಏನು ಬಲೆ, ಅದು ಆ ನರಕದ ಬಾಗಿಲು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ದರ ಅವನನ್ನು ಎಳ್ಕೊಂಡು ಹೋಗ್ತಾರೆ. ಹೋಗಿ ನರಕದ ಕೋಣೆ ಜಗಲಿಗೆ ಎಳೆದು ಬಿಡ್ತಾರಂತೆ. ಎಳೆದು ಹಾಕುವಾಗ ಒಪ್ಪ ಬೇಡ ಇತ್ತು ನನಗೆ ಅಂತೇಳಿ ಒಂದು ಜಗಲಿಯ ಕೋಣೆ ಹತ್ರ ಬರುವಾಗ ಇವನಿಗೆ ಬೋಧನೆ ಮಾಡಿದ ಗುರುಗಳಲ್ಲಿ ಇದ್ದಾರಂತೆ. ಗುರುಗಳೇ, ನೀವು ಇಲ್ಲಿದ್ದೀರ ಅಂತ ಕೇಳ್ತಾನೆ. ಮೆಲ್ಲ ಮಾತಾಡು ಮಾರಾಯ, ದೊಡ್ಡ ಗುರುಗಳು ಆಚೆ ಕೋಣೆಯಲ್ಲಿದ್ದಾರೆ ಹೇಳ್ತಾನೆ. ಕಡೆಗೆ ನೋಡುವಾಗ ಬೋಧನೆ ಮಾಡುವವರೇ ಕೂಡ ಇಂತಹ ಅನ್ಯಾಯ ಪಾಪಕರ್ಮಗಳನ್ನು ಮಾಡ್ತಾ ಹೋದರೆ ಪ್ರಯೋಜನ ಇಲ್ಲ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿದ್ದಾರೆ. ಪರಿಪರಿ ಶಾಸ್ತ್ರವ ಓದಿದರೇನು ಅಲ್ವಾ, ಆ ಭಕ್ತಿ ಎಲ್ಲ ವ್ಯರ್ಥ ಆಗಬಾರದು. ಪರಿಪೂರ್ಣವಾದಂಥ ಸದ್ಗುಣವೃತ್ತವಾಗಿ ನಾವು ಬೆಳೆಯಬೇಕು ಎಂಬುದು ಆ ಗುರುಗಳ ಅಂಬಣವಾಗಿರ್ತದೆ. ಅಂಥ ತಪಸ್ಸು ಮಾಡುವಾಗ ಯಾವುದೇ ರೀತಿಯಲ್ಲಿ ಚಾಂಚಲ್ಯ ಇಲ್ಲದೆ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ರಕ್ಕಸರಾದರೂ ಕೂಡ ತಪಸ್ಸಿನ ಗುಣ ಒಳ್ಳೆಯದುಂಟು ಅವರದ್ದು. ಹಾಗಾಗಿ ಇದರಿಂದ ಏನಾದರೂ ತೊಂದರೆ ಆಗ್ತದೆ ಅಂಥೇಳಿ ಗೊತ್ತಾಗಿ ಇನ್ನೇನು ತಡ ಮಾಡುವುದಿಲ್ಲ. ನಾರದರ ಮೂಲಕವಾಗಿ ಯಾರಿಗೆ ತಿರುತ್ತದೆ, ಶ್ರೀಮನ್ನಾರಾಯಣನಿಗೆ ರಾವಣೇಶ್ವರನೇ ಮತ್ತೆ ತಪಸ್ಸು ಮಾಡಲಿಕ್ಕೆ ಬಂದಿದ್ದಾನೆ. ಏನು ಮಾಡೋದು ಅಂತ ಹೇಳುವಾಗ ಅದಕ್ಕೊಂದು ಕೆಲಸ ಮಾಡಿ ನಾರದರೆ, ಅವನಿಗೆ ಒಂದು ಮಾಯೆ ಆವರಿಸಿಬಿಡಿ, ಮತ್ತೆಲ್ಲ ನಾನು ಮಾಡ್ತೇನೆ ಅಂತ ಶ್ರೀಮನ್ನಾರಾಯಣ ಹೇಳಿದ್ರಂತೆ. ಒಂದು ಮಾಯೆ ಆವರಿಸಬೇಕು. ಅವನು ಏತಕ್ಕಾಗಿ ಬೇಡ್ತಾ ಇದ್ದೇನೆ, ನಾನು ಏನು ಬೇಡಲಿಕ್ಕಾಗಿ ತಪಸ್ಸು ಮಾಡಲಿಕ್ಕೆ ಕುಳಿತಿದ್ದೇನೆ ಎಂಬುದು ಮರ್ತೋಗ್ಬೇಕು ಅವನಿಗೆ. ಇದಿಷ್ಟು ಕೆಲಸ ನೀವು ಮಾಡಿದರೆ ಆಯ್ತು, ಅವನಿಗೆ ಮಾಯೆ ಆವರಿಸುವಂತೆ ಮಾಡಬೇಕು. ಇಷ್ಟು ಕೆಲಸ ನೀವು ಮಾಡಿದರೆ ನಾವು ಇದ್ದೇವೆ ಅಂತ ಹೇಳಿ ಶಿವಪಾರ್ವತರವನ ಭಕ್ತಿಗೆ ಮೆಚ್ಚಲೇಬೇಕು, ಕಠಿಣವಾದ ತಪಸ್ಸಿಗೆ ಮೆಚ್ಚಲೇಬೇಕು. ಯಾರಾದರೂ ಶಿವನು ಪಾರ್ವತಿ ಬಂದಾಯ್ತು, ಶ್ರೀಮನ್ನಾರಾಯಣ ನಾರದ ಮಹರ್ಷಿಗಳು ಅದು ಉಪಾಯ ಅವರು ಮಾಡ್ತಾರೆ. ಬಂದಾಗ ನಮೋ ನಮಃ ಶಿವನೇ ಅಂತೇಳಿ ಪಾದಕಮಲಕ್ಕೆ ಬಿದ್ದಾಗ, ರಾವಣೇಶ್ವರ ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇವೆ. ಶಿವ ಪಾರ್ವತಿ ಇಬ್ಬರು ಬಂದಿದ್ದಾರೆ, ತ್ರಿಶೂಲ ದಾರಿಯಾಗಿ ದರ್ಶನ ಕೊಟ್ಟಾಯ್ತು, ಕೊಡಲೇಬೇಕಲ್ವ, ತಪಸ್ಸು ಪರಿಪೂರ್ಣವಾದರೆ ಕೊಡಲೇಬೇಕು, ದೇವರು ಬರಲೇಬೇಕು. ಹಾಗಾಗಿ ಭಕ್ತಿಯಿಂದ ಮಾಡಿದಂಥ ತಪಸ್ಸು ಏನಾಗಬೇಕಂತ ಹೇಳುವಾಗ ಆಚೆ ನೋಡ್ತಾನಂತೆ, ಮರ್ತೋಯ್ತು ಅವನಿಗೆ. ಶ್ರೀಮನ್ನಾರಾಯಣನ ಮಾರ್ಗದರ್ಶನದಲ್ಲಿ ನಾರದರ ಮೂಲಕವಾಗಿ ಮಾಯೆ ಆವರಿಸಿದೆ ಅವನಿಗೆ. ಅಯ್ಯೋ ಸ್ವಾಮಿ ಶಿವ,
ನಮೋ ನಮಃ ಅಂತೇಳಿ ಪ್ರಾರ್ಥನೆ. ಹೌದಪ್ಪ, ಎಲ್ಲ ಸರಿ, ತಪಸ್ಸು ಬಂದಿದ್ದೇವಲ್ಲ ನಾವು, ಏನಾಗಬೇಕು ಕೇಳುವಾಗ ಆಚೆ ನೋಡ್ತಾನೆ, ಈಚೆ ನೋಡ್ತಾನೆ, ಒಮ್ಮೆ ಕೆಳಗೆ ನೋಡ್ತಾನೆ, ಮೇಲೆ ನೋಡ್ತಾನೆ, ಒಮ್ಮೆ ಪಾರ್ವತಿಯನ್ನು ನೋಡ್ತಾನೆ, ಒಮ್ಮೆ ಶಿವನನ್ನು ನೋಡ್ತಾನೆ. ಏನು ಬೇಕು ಹೇಳು ಅಂತ ಹೇಳುವಾಗ ನನಗೆ ಪಾರ್ವತಿ ಬೇಕು ಸ್ವಾಮಿ ಅಂತ ಹೇಳ್ತಾನೆ. ಅಯ್ಯೋ ಇದೇನಪ್ಪ, ಅಯ್ಯೋ ಏನು ಹೇಳ್ತಾ ಇದ್ದಾನೆ ಅವನಂತ ಪಾರ್ವತಿ ಅಪ್ಪಿ ಹಿಡಿದಿದ್ದಾಳೆ ಶಿವನನ್ನು. ಆವಾಗ ಸುಮ್ಮನೆ ಕೂತ್ಕೊಳ್ಳೋ ಸ್ವಲ್ಪ. ಸದ್ಯಕ್ಕೆ ಒಂದು ಉಪಾಯವನ್ನು ಫಲಿಸಬೇಕಾಗಿದೆ ನಾವು. ಕಿವಿಯಲ್ಲಿ ಹೇಳ್ತಾನೆ ಈಶ್ವರ ಪಾರ್ವತಿಗೆ, ಈಗ ನೀನು ಅವನು ಬೇಡಿದಂಥ ಅವನ ತಪಸ್ಸಿಗೆ ಏನಾದರೂ ನಾವು ಕೊಡಲೇಬೇಕಲ್ಲ, ಕೇಳಿದ್ದು, ಇಲ್ಲದ್ರೆ ತಪ್ಪಾಗ್ತದೆ. ಹಾಗಾಗಿ ಅವನ ಜೊತೆಗೆ ಹೋಗು, ನೀವು ನೋಡುವ, ನಿನ್ನದಾದಂಥ ಶಕ್ತಿಯನ್ನು ನೀನು ತೋರಿಸು ಮಾಯದಲ್ಲಿ. ಅದೇ ರೀತಿಯಲ್ಲಿ ಈಗ ಸದ್ಯಕ್ಕೆ ಅವನು ಬೇಡಿದಂಥ ಈ ವರವನ್ನು ನಾವು ಕೊಟ್ಟು ಬಿಡುವ. ಆತ್ಮಲಿಂಗಕ್ಕಾಗಿ ಅವನು ಪ್ರಾರ್ಥನೆ ಮಾಡಿದ್ದಾನೆ, ಮರೆತು ಹೋಗಿದೆ, ಮರೆತು ಹೋಗುವಂತೆ ಮಾಡಿದ್ದಾರೆ. ಆ ರೀತಿಯಲ್ಲಿ ನಿನ್ನನ್ನು ಬೇಡಿದ್ದಾನೆ, ಹೋಗುವಂತ. ಹಾಗೆ ಗಿರಿಜೆ ಮನಸ್ಸಿಲ್ಲದಿದ್ದರೂ ಕೂಡ, ಒಪ್ಪದಿದ್ದರೂ ಕೂಡ ಈಶ್ವರನ ದೇವನ ಅಪ್ಪಣೆಯಂತೆ ಅವನಿಗೆ ತಕ್ಕ ಶಾಸ್ತಿ ಮಾಡುವಂಥ ಕೆಲವು ವಿಚಾರಗಳನ್ನು ಕಿವಿಗಚ್ಚಿ ಹೇಳಿದ್ದಾನೆ. ಅದಕ್ಕಾಗಿ ಹೊರಟಿದ್ದಾನೆ. ಹೋದ್ಲು. ಆವಾಗ ಬಹಳ ವಿಶೇಷವಾಗಿ ಇನ್ನೇನು ಆ ರಾವಣೇಶ್ವರನೊಂದಿಗೆ ಅವನ ಅರಮನೆಗೆ ಪಾರ್ವತೀದೇವಿ ಬಂದಿದ್ದಾಳೆ ಅಂಥೇಳಿ ಒಂದು ಕನಸಿನಲ್ಲಿ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಒಂದು ದಿವಸ ಇವನಿಗೆ ಯಥಾಸ್ಥಿತಿ ಗೊತ್ತಾಗಬೇಕು ಎಂಬ ದೃಷ್ಟಿಯಲ್ಲಿ ನಾರದ ಮಹರ್ಷಿಗಳು, ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಏನು ಮಾಡ್ತಾರೆ, ತಂಬೂರಿಯನ್ನು ಮೀಟುತ್ತಾ ಮೆಲ್ಲ ರಾವಣೇಶ್ವರನ ಅರಮನೆಗೆ ಬರ್ತಾ ಇದ್ದಾನೆ. ಶಿವ ಶಿವ ಹರ ಹರ ನಮೋ ನಮೋ, ಶಿವ ಶಿವ ಹರ ಹರ ನಮೋ ನಮೋ, ಶಂಭೋ ಶಂಕರ ನಮೋ ನಮೋ. ನಾರದ ಮಹರ್ಷಿಗಳು ತಂಬೂರಿಯನ್ನು ಮೀಟುತ್ತಾ ಶ್ರೀಮನ್ನಾರಾಯಣನ ಅಪ್ಪಣೆಯಂತೆ ರಾವಣೇಶ್ವರ ರಕ್ಕಸನ ಅರಮನೆಗೆ ಬರ್ತಾ ಇದ್ದಾರೆ. ಶಿವ ಶಿವ ಹರ ಹರ ನಮೋ ನಮೋ, ಪಾರ್ವತಿ ವಲ್ಲಭ ಪರಮೇಶ್ವರ, ಶಂಭೋ ಶಂಕರ ನಮೋ ನಮೋ, ಶಿವ ಶಿವ ಹರ ಹರ ನಮೋ ನಮೋ, ಶಂಭೋ ಶಂಕರ ನಮೋ ನಮೋ. ಹೇ ಚರ್ಮಾಂಬರ ರುಂಡಮಾಲಾಧರ ಚಂದ್ರಶೇಖರ ಗಂಗಾಧರ, ಹೇ ಧರ್ಮಾಂಬರ ರುಂಡಮಾಲಾಧರ ಚಂದ್ರಶೇಖರ ಗಂಗಾಧರ, ಉರಗಭೂಷಣ ನಂದಿವಾಹನ, ಉರಗಭೂಷಣ ನಂದಿವಾಹನ, ಕೈಲಾಸವಾಸ ನಮೋ ನಮೋ, ಕೈಲಾಸವಾಸ ನಮೋ ನಮೋ, ಶಿವ ಶಿವ ಹರ ಹರ ನಮೋ ನಮೋ, ಶಂಭೋ ಶಂಕರ ನಮೋ ನಮೋ, ಶಂಭೋ ಶಂಕರ ನಮೋ ನಮೋ. ಹರ ನಮಃ ಪಾರ್ವತೀಪದ ವಲ್ಲಭ ಹರ ಹರ ಮಹದೇವ. ಭಕ್ತಿಯಿಂದ ತಂಬೂರು ಬಿಡುತ್ತಾ ಬರುತ್ತಿರುವವರು ಬೇರೆ ಯಾರೂ ಅಲ್ಲ, ಬ್ರಹ್ಮಮಾನಸ ಕಂದರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ನಮೋ ನಮಃ ಮಹರ್ಷಿಗಳೇ ಅಂಥೇಳಿ ಯಾರು ರಾವಣೇಶ್ವರ ಕಾಲಿಗೆ ಬಿದ್ದಿದ್ದಾನೆ. ಸ್ವಾಮಿ ಬನ್ನಿ 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 ಬನ್ನಿ, ಏನು ಬೇಕು ನಿಮಗೆ? ಎಲ್ಲ ಬೇಕಾಗಿರ್ತಕ್ಕಂಥ ಮಹರ್ಷಿಗಳಿಗೆ ಏನೆಲ್ಲ ಬೇಕಾ ಅಂಥ ಒಳ್ಳೆಯ ಸತ್ಕಾರವನ್ನು ರಕ್ಕಸನಾದರೂ ಕೂಡ ಮಾಡ್ತಾನಂತೆ. ಮಾಡುವಂಥ ಹೊತ್ತಿನಲ್ಲಿ ತುಂಬ ಸಂತೋಷ ಆಯಿತು. ಒಳ್ಳೆಯ ಸತ್ಕಾರದಲ್ಲಿ ಕೂಡ ರಾವಣೇಶ್ವರ ಬಹಳ ಹುಷಾರಿದ್ದಾನೆ. ಕರ್ತವ್ಯ ಕರ್ಮ ಪ್ರಕಾರವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸಿದ್ದಾನೆ. ತುಂಬ ಸಂತೋಷ ಆಯಿತು. ಒಳ್ಳೆಯದಾಗಲಿಪ್ಪ ನಿನಗೆ. ನಾರದ ಮಹರ್ಷಿಗಳು ಕೂಡ ಅನುಗ್ರಹ ಮಾಡ್ತಾರೆ. ಯಾರಿಗೆ? ರಾವಣೇಶ್ವರ ಅವನಿಗೆ. ಮಾಡುವಾಗ ಏನು ವಿಶೇಷ ಅಂತ ಕೇಳುವಾಗ ರಾವಣೇಶ್ವರ ಭಾಳ ಸಂತೋಷದಿಂದ ಹೇಳ್ತಾ ಇದ್ದಾನಂತೆ, ಇತ್ತೀಚೆಗೆ ನಾನು ತಪಸ್ಸನ್ನು ಮಾಡಿದ್ದೇನೆ,
ಬಹಳ ವಿಶೇಷವಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವುದರ ಮೂಲಕವಾಗಿ ಆ ಮಹಾಶಿವನನ್ನು ಕುರಿತು ತಪಸ್ಸು ಮಾಡುವುದರ ಮೂಲಕ ಬಹಳ ದೊಡ್ಡ ವರವನ್ನು ಪಡೆದಿದ್ದೇನೆ ಸ್ವಾಮಿ ಅಂತ ಹೇಳಿದಾನೆ. ಏನು ವರ ಪಡೆದಿದ್ದಿ ಅಂತ ಕೇಳುವಾಗ, ಶಿವನ ಮಡದಿಯಾಗಿರ್ತಕ್ಕಂಥ ಪಾರ್ವತಿಯನ್ನೇ ನಾನು ಪಡ್ಕೊಂಡು ಬಂದಿದ್ದೇನೆ ಸ್ವಾಮಿ. ಹೌದಾ? ಆಶ್ಚರ್ಯ ಆಯಿತು ನಾರದ ಮಹರ್ಷಿಗಳಿಗೆ. ಶಿವನ ಮಡದಿ ಪಾರ್ವತಿಯನ್ನೇ ನೀನು ಬೇಡಿದಾಗ ಕೊಟ್ಟುಬಿಟ್ನವ? ಹೌದು ಸ್ವಾಮಿ, ಬನ್ನಿ ಬನ್ನಿ ಬನ್ನಿ, ಇದ್ದಾಳೆ ಇಲ್ಲೇ ಹತ್ತಿರದಲ್ಲಿ, ಒಳಗೆ ಬರುವುದಿಲ್ಲ ಹೇಳಿದ್ಲು. ಒಂದು ದೊಡ್ಡ ಮರದ ಬದಿಯಲ್ಲಿ ಒಂದು ಆಶ್ರಯ ಮಾಡಿ, ಯಾವಾಗ ಆ ರೀತಿಯಲ್ಲಿ ಅವರು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದೇನೆ. ಹಾಗಾಗಿ ಬಹಳ ಅಗಲವಾದಂಥ ತೋರವಾದಂಥ ಒಂದು ಮರದ ನೆರಳಿನಲ್ಲಿ ಅವಳು ಕೂತಿದ್ದಾಳೆ. ಬನ್ನಿ ಬನ್ನಿ ಬನ್ನಿ. ಯಾರು ಪಾರ್ವತಿ ದೇವಿಯನ್ನು ಕರ್ಕೊಂಡು ಬಂದದ್ದು ನಾನು, ಶಿವನಿಗೆ ಕೊಟ್ಟದ್ದು. ಬನ್ನಿ ಸ್ವಾಮಿ ಅಂತೇಳಿ ವಿಶೇಷವಾದಂಥ ಸ್ವಾಗತದೊಂದಿಗೆ ಪಾರ್ವತಿಯನ್ನು ತೋರಿಸಲಿಕ್ಕೆ ರಾವಣೇಶ್ವರ ರಕ್ಕಸ ನಾರದ ಮಹರ್ಷಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ನೋಡಿ, ಇಲ್ಲಿದ್ದಾಳೆ ಅಂತ ಹೇಳುವಾಗ ಹೀಗೆ ನೋಡ್ತಾ ಇದ್ದಾನೆ. ಗರಿಗೆ ದರಿದ ಆಕೆ ಸದಾಚಿಯೋ ಹೊರತಾಚಿದ ಬೀಭತ್ಸನಾಲಗೆಯೋ, ಗರಿಗೆ ದರಿದ ಆಕೆ ಸದಾಶಿಯು ಹೊರತಾಚಿದ ಬೀಭತ್ಸನಾಲಿಗೆ, ಘೋರ ರೂಪದಲ್ಲಿ ಬೆಳೆದು ನಿಂತಣ್ಣ ಕೋರೆ ಹಲ್ಲುಗಳ ಭದ್ರಕಾಳಿಯು, ಘೋರ ರೂಪದಲ್ಲಿ ಬೆಳೆದು ನಿಂತಣ್ಣ ಕೋರೆ ಹಲ್ಲುಗಳ ಭದ್ರಕಾಳಿಯು, ನಾರಿ ಪಾರ್ವತಿಯು ಹುಲಿಯ ರೂಪದಲ್ಲಿ ಭಾರಿಯಂತೆ ಹಿಡಿದ ಪ್ರಿಯಲಿ, ನಾರಿ ಪಾರ್ವತಿಯು ಹುಸಿಯ ರೂಪದಲ್ಲಿ ಮಾರಿಯಂತೆ ಬೊಬ್ಬಿಡುತ್ತ ಮರೆಯಲಿ, ಭಾರಿ ಕೆಂಗಣ್ಣ ಕಂಡು ಹತ್ತಿರ ಧೀರ ರಾವಣನು ಭಯದೊಳಗಂಜಿ, ತೋರಿ ದುರಾಸೆಯ ಮೋಹದಿಂದಲಿ ಸಾರಿ ನಾರದರ ಬಳಿ ಬಂದು, ತೋರಿ ದುರಾಸೆಯ ಮೋಹದಿಂದಲಿ ಸಾರಿ ನಾರದರು ಬಳಿ ಬಂದು, ಸಾರಿ ನಾರದರು ಬಳಿ ಬಂದು, ಸಾರಿ ನಾರದರು ಬಳಿ ಬಂದು. ಏನು ಆಶ್ಚರ್ಯ ಆಗ್ತಾ ಇದೆ ನೋಡಿ. ಪಾರ್ವತಿಯನ್ನು ತೋರಿಸ್ತೇನೆ ಬನ್ನಿ ಸ್ವಾಮಿ ಅಂತೇಳಿ ಕರ್ಕೊಂಡು ಹೋಗಿದ್ದಾನೆ. ಪಾರ್ವತಿಯ ಬದಲಿಗೆ ಭೀಕರವಾಗಿರ್ತಕ್ಕಂಥ ಘೋರ ರೂಪ. ನಿನ್ನೆ ನಾಟಕದಲ್ಲಿ ನೋಡಿದ್ರಲ್ಲ ನೀವು, ಪಂಜುರ್ಲಿಯ ವಿಶೇಷವಾಗಿರ್ತಕ್ಕಂಥ ಕ್ಷಾಮ್ಯ ರೂಪಗಳು ಯಾವುದು, ಘೋರ ರೂಪಗಳು ಯಾವುದು, ಕೆಟ್ಟವರನ್ನು ಹೇಗೆ ಯಾವ ರೀತಿಯಲ್ಲಿ ಘೋರ ರೂಪದಲ್ಲಿ ಅವನು ಎದುರು ನೋಡ್ತಾ ಇರ್ತಾನೆ, ಅವರಿಗೆ ತೊಂದರೆ ಕೊಡ್ತಾನೆ ಎಂಬುದಂಥ ಅನೇಕ ಕಥಾ ನಿದರ್ಶನಗಳಂತೆ ಇಲ್ಲಿ ಆ ಪಾರ್ವತೀ ದೇವಿಯು ಶಿವನರ್ಧಾಂಗಿಯಾಗಿ ಯಾವ ರೂಪದಲ್ಲಿದ್ದನೋ ಅದನ್ನು ಮರೆಮಾಚಿಕೊಂಡು ಗರಿಗೆ ದರಿದ ಆ ಕೇಶರಾಶಿಯು ಹೊರಚಾಚಿದ ಬೀಭತ್ಸನಾಲೆಗೆಯು. ಆಹಾ, ಮಹಾಕಾಳಿ ರೂಪ, ಘೋರ ರೂಪದಲ್ಲಿ ಬೆಳೆದು ನಿಂತಳ ಕೋರೆ ಹಲ್ಲುಗಳ ಭದ್ರಕಾಳಿ, ನಾರಿ ಪಾರ್ವತಿಯ ಹುಸಿ ರೂಪ, ಪಾರ್ವತಿಯ ಸತ್ಯರೂಪ ಅಲ್ಲದು, ಹುಸಿ ರೂಪ, ಮಾರಿಯಂತೆ ಬೊಬ್ಬಿಡುತ್ತ ಮರೆಯಲಿ, ಭಾರಿ ಕೆಂಗಣ್ಣ ಕಂಡು ಹತ್ತಿರದಿ ಧೀರ ರಾವಣ ಭಯದೊಳಗೆ ಅಂಜಿ, ನಾರದರ ಬಳಿ ಓಡೋಡಿ ಬರ್ತಾ ಇದ್ದಾನೆ. ಯಾರು? ಸ್ವಾಮಿ, ನಾನು ಕರ್ಕೊಂಡು ಬಂದದ್ದು ಪಾರ್ವತಿಯನ್ನು, ಶಿವ ನನಗೆ ಬೇಡಿದಾಗ ಕೊಟ್ಟದ್ದು ಪಾರ್ವತಿಯನ್ನೇ, ಆದರೆ ಇಲ್ಲಿ ನೋಡುವಾಗ ಭದ್ರಕಾಳಿಯಾದ ರೂಪದಲ್ಲಿ ನನ್ನನ್ನು ಭಯಪಡಿಸ್ತಾ ಇದ್ದಾಳೆ. ಆವಾಗ ನಾರದರು ನೆಗಾಡ್ತಾರೆ. ರಾವಣೇಶ್ವರ, ಈಗ ನಿನ್ನ ಪಾರ್ವತಿಯನ್ನು ಆ ಶಿವನು ಇನ್ಯಾರೋ ಗೊತ್ತಿಲ್ಲ ಮಯಾಸುರನ ಬಳಿ ಬಿಟ್ಟಿದ್ದಾನೆ. ಆ ಮಯಾಸುರನ ಬಳಿ ಬಿಟ್ಟಿದ್ದಂಥ ಈ ಪಾರ್ವತಿಯನ್ನು ನೀನು ಹೋಗಿ ಬೇಡಿ ಕರ್ಕೊಂಡು ಬರಬೇಕು. ಹಾಗಿದ್ದರೆ ಮಾತ್ರ ಆಗುತ್ತೆ. ಇಲ್ಲವಾದರೆ ನಿನಗೆ ಇದೇ ಈ ಪಾರ್ವತಿ, ಘೋರ ರೂಪದ ಪಾರ್ವತಿ ಗತಿ. ಹಾಗಾಗಿ ಅವಳಿಲ್ಲದಾಗೆ ನಾನು ಮಾಡಬಹುದು, ಆದರೆ ನೀನು ಹೋಗಿ ನಿಜ ಪಾರ್ವತಿಯನ್ನು ಕರ್ಕೊಂಡು ಬಾ ಅಂಥೇಳಿ ಮಯಾಸುರನ ಬಳಿಗೆ ಯಾರನ್ನೋ ನಾರದ ಮಹರ್ಷಿಗಳು ರಾವಣೇಶ್ವರನನ್ನು ಕಳಿಸ್ತಾರೆ. ಈ ಲೀಲಾ ನಾಟಕ ಆಗಬೇಕಲ್ವ. ಶ್ರೀಮನ್ನಾರಾಯಣ ಒಂದು ಕಡೆಯಲ್ಲಿ, ನಾರದ ಮಹರ್ಷಿಗಳು, ಅಷ್ಟದಿಕ್ಪಾಲಕರು, ಸುರೇಂದ್ರಾದಿ ದೇವತೆಗಳು, ಆ ದುಷ್ಟನು ಮಾಡುವಂಥ ಯಾವುದೇ ಕೆಲಸಗಳಲ್ಲಿ ಅವನಿಗೆ ಫಲ ಸಿಗಬಾರದು, ಫಲ ಸಿಕ್ಕಿದೆ ಭೂಲೋಕಕ್ಕೆ ಶಾಂತಿ ಇಲ್ಲ ಎಂಬುದನ್ನು ಗಮನಿಸಿ ಈ ರೀತಿಯ ನಾಟಕಗಳನ್ನು ಮಾಡ್ತಾ ಇದ್ದ. ಆ ಕಾರಣಕ್ಕೆ ಮತ್ತೆ ನೇರವಾಗಿ ನಾರದರ ಅಪ್ಪಣೆಯ ಮೇರೆಗೆ ಮಯಾಸುರನಲ್ಲಿಗೆ ರಾವಣ ಹೋಗ್ತಾನೆ. ಹೋಗುವುದೇ ತಡ, ಮಯಾಸುರನು ರಾವಣನಿಗೆ ಸ್ವಾಗತ ಮಾಡ್ತಾನೆ. ಸ್ವಾಗತ ದಶವದನ, ನಿನಗೆ ಸ್ವಾಗತ ದಶವದನ,
ದಶವದನ ಸ್ವಾಗತ ದಶವದನ ನಿನಗೆ ಸ್ವಾಗತ ದಶವದನ ಗುಣಸದನ ಆಗಮನದಿಂದ ಧನ್ಯ ಧನ್ಯನ ಆಗಮನದಿಂದ ಧನ್ಯ ಧನ್ಯನ ಸ್ವಾಗತ ದಶವದನ ನಿನಗೆ ಸ್ವಾಗತ ದಶವದನ ದಶವದನ ಮುನಿನಾರದರ ವಚನದಂತೆ ಮುನಿನಾರದರ ವಚನದಂತೆ ತನ ಎಳೆಯುವುದೇ ಸನ್ಮಾನ ತನ ಎಳೆಯುವುದೇ ಸನ್ಮಾನ ಎನಿತು ಜನ್ಮದ ಪಾವನ ಭಾಗ್ಯವೋ ಎನಿತು ಜನ್ಮದ ಪಾವನ ಭಾಗ್ಯವು ಎನಗೊದಗಿದ ಬಾಂಧವ್ಯ ಪುಣ್ಯವು ಎನಗೊದಗಿದ ಬಾಂಧವ್ಯ ಪುಣ್ಯವೋ ಸ್ವಾಗತ ದಶವದನ ನಿನಗೆ ಸ್ವಾಗತ ದಶವದನ ಸ್ವಾಗತ ದಶವದನ ನಿನಗೆ ಸ್ವಾಗತ ದಶವದನ ದಶವದನ ನಿನಗೆ ಸ್ವಾಗತ ನಿನಗೆ ಬೇಕಾದ್ದು ಇಲ್ಲಿ ಉಂಟಂತೇಳಿ ಹೇಳಿದ್ದಾರೆ. ಸರಿ, ಬಂದದ್ದು ಭಾಳ ಒಳ್ಳೆಯದಾಯಿತು. ಸ್ವಾಗತ ಸುಸ್ವಾಗತ ಬೇಕಾಗಿರ್ತಕ್ಕಂಥ ಸತ್ಕಾರವನ್ನು ರಾವಣೇಶ್ವರನಿಗೆ ಆ ಮಯಾಸುರನು ಮಾಡ್ತಾನೆ. ಅದೇ ರೀತಿಯಲ್ಲಿ ಮುನಿ ನಾರದರ ವಚನದಂತೆ ತನ ಎಳೆಯುವುದೇ ಸನ್ಮಾನ. ಇಲ್ಲಿ ಮಯಾಸುರನಿಗೆ ಏನು ಹೇಳಿದ್ದು? ಪಾರ್ವತಿಯನ್ನು ಕೊಡು, ಪಾರ್ವತಿ ಇಲ್ಲಿದ್ದಾಳಂತ ಬರ್ತಾನವ. ನೀನು ಅದನ್ನೆಲ್ಲ ಅವನ ಚರ್ಚೆ ಮಾಡಲಿಕ್ಕೆ ಹೋಗಬೇಡ. ನಿನ್ನ ಮಗಳಾಗಿರ್ತಕ್ಕಂಥ ಮಂಡೋದರಿ ಇದ್ದಾಳಲ್ಲ ಅಲ್ವಾ, ಅವಳನ್ನು ಕೊಟ್ಟು ಬಿಡು. ನಿನಗೂ ಕೂಡ ಕಾಯ್ತಾ ಇದೆಯಲ್ಲ, ಯಾರು ಜನ ಇಲ್ಲ ಅಂತ ಕೊಟ್ಟು ಬಿಡು ಅಂತೇಳಿ ಒಂದು ಸೂಚನೆಯನ್ನು ಮಯಾಸುರನಿಗೆ ನಾರದ ಮಹರ್ಷಿಗಳು ಕೊಟ್ಟಿದ್ದಾರೆ. ಈ ನಾರದರು ದೇವಾದಿ ದೇವತೆಗಳಿಗೂ ಸಹಕಾರ ಮಾಡ್ತಾರೆ. ಅದೇ ರೀತಿಯಲ್ಲಿ ರಕ್ಕಸರಿಗೂ ಕೂಡ ಸಹಾಯ ಮಾಡ್ತಾರೆ. ಅವರಿಗೊಂದು ಹೆಸರುಂಟು, ಲೋಕ ಕಲ್ಯಾಣ ಮೂರ್ತಿ ಅಂತೇಳಿ. ಕೆಲವರು ಹೇಳ್ತಾರೆ ಲೋಕ ಕಂಟಕ ಪ್ರಾಯದವನು ಅಂತ ಅಲ್ವಾ. ಏನೇ ಇರಲಿ, ಅಂತೂ ಕೆಟ್ಟ ಕೆಲಸವು ಒಳ್ಳೆ ಕೆಲಸವು ಯಾವುದು ತ್ರೈಮೂರ್ತಿಗಳಿಗೆ ಸಹಕಾರ ಮಾಡುವ ರೀತಿಯಲ್ಲಿ ಅವನು ಇರತಕ್ಕವನು ಅಂತೇಳಿ. ಈ ರೀತಿಯಲ್ಲಿ ಬಹಳ ಒಳ್ಳೆಯ ಒಂದು ವಿಚಾರವನ್ನು ಮೆಲ್ಲ ಮಯಾಸುರನಿಗೆ ತಿಳಿಸಿದ್ದರಿಂದ ತಡ ಮಾಡದೆ ಬೇಕಾಗಿರ್ತಕ್ಕಂಥ ಸತ್ಕಾರವನ್ನು ರಾವಣೇಶ್ವರನಿಗೆ ಮಯಾಸುರನು ಮಾಡುವುದರ ಮೂಲಕವಾಗಿ ಮಗಳಾಗಿರ್ತಕ್ಕಂಥ ಮಂಡೋದರಿಯನ್ನು ಕೊಟ್ಟು ಬಿಡ್ತಾನೆ. ಕರ್ಕೊಂಡು ಹೋಗಿ ಮಂಡೋದರಿಯನ್ನು ಹಿಡ್ಕೊಂಡು ಬರ್ತಾನೆ. ಯಾರು ಏನು ಸಂಗತಿ ಅಂತ ಗೊತ್ತಿಲ್ಲ. ಅಂತೂ ಅಲಂಕಾರ ಭೂಷಿತೆಯಾಗಿ ಮೊದಲು ಪಾರ್ವತಿಯನ್ನು ಹೇಗೆ ಕಂಡಿದ್ದಾನೋ ಹಾಗೆ ಇತ್ತು ನೋಡುವಾಗ. ಅದೇ ರೀತಿ ವಿಶೇಷವಾಗಿರ್ತಕ್ಕಂಥ ಈ ಸ್ವಾಗತವನ್ನು ಮಯಾಸುರ ಮಾಡಿ ಮಂಡೋದರಿ ಮಗಳನ್ನು ಒಟ್ಟಿಗೆ ಕಳಿಸಿಕೊಟ್ಟಿದ್ದಾನೆ. ಅವಳೇ ಪಾರ್ವತಿ ಅಂತ ಹೇಳ್ಕೊಂಡು ಕರ್ಕೊಂಡು ಪುನಃ ರಾವಣೇಶ್ವರ ಅರಮನೆಗೆ ಬರ್ತಾನೆ. ಬಂದು ಅಮ್ಮ ಕೈಕಸಿ ಹತ್ರ ಹೇಳ್ತಾನೆ, ಆಹಾ ಏನು ತಪಸ್ಸು ಮಾಡಿದ್ದೆ, ಏನೆಲ್ಲ ವಿಶೇಷ ನೋಡಿ. ಪಾರ್ವತಿ ಎಲ್ಲಿದ್ದಲು ಬಿಡಲಿಲ್ಲ, ನಾನು ಒಮ್ಮೆ ಸಿಕ್ಕಲಿಲ್ಲ ಆದರೂ ಏನೋ ಅಲ್ಲಿ ಭೂತದಾಗೆ ಕಂಡ್ಲು, ಅದನ್ನು ಓಡಿಸಿ ಆಮೇಲೆ ನಿಜ ಪಾರ್ವತಿ ಎಲ್ಲಿದ್ದಾಳಂತ ನಾರದ ಮಹರ್ಷಿಗಳು ಹೇಳಿದರು. ಕರ್ಕೊಂಡು ಬಂದು ಬಿಟ್ಟಿದ್ದೇನೆ ನೋಡಿ. ಅಮ್ಮ ಬಂದಿದ್ದಾಳೆ, ಅರಮನೆ ಪ್ರವೇಶ ಮಾಡಿದ್ದಾಳೆ. ಹೇಳ್ತಾ ಇದ್ದಾನೆ ಅಮ್ಮನನ್ನು ಕರೆದು, ಇವಳವುದು ಪಾರ್ವತಿ ದೇವಿ ತಂದಿಹೆನು ನಾನು. ಅಮ್ಮ ಇವಳವುದು ಪಾರ್ವತಿ ದೇವಿ ತಂದಿಹೆನು ನಾ ನಮ್ಮರ ಮನೆಗೆ. ಪೂಜೆ ಪಾಠಗಳೇಕೆ ಪೂಜಿಸೈವಳ. ಇನ್ಯಾಕೆ ಪೂಜೆ? ಬೇರೆ ಪೂಜೆ ಬೇಡ, ಆ ಫೋಟೋಕ್ಕೆ ಈ ಫೋಟೋಕ್ಕೆಲ್ಲ ಪೂಜೆ ಮಾಡಿ. ಪೂಜೆ ಪಾಠಗಳೇಕೆ ಪೂಜಿಸೈವಳ ದಿವ್ಯ ಸುಗಂಧ ಪುಷ್ಪವಿರಿಸಿ. ಅಮ್ಮ ಈಗಲೇ ಬನ್ನಿ. ಇವಳಹುದು ಪಾರ್ವತಿ ದೇವಿ ತಂದಿಹೆನು ನಮ್ಮರ ಮನೆಗೆ. ಪೂಜೆ ಪಾಠಗಳಿಗೆ ಪೂಜಿಸೈವಳ ದಿವ್ಯ ಸುಗಂಧ ಪುಷ್ಪ ಆಕೆಗೆ ಇಡುತ್ತಾ
ಅಮ್ಮ ಅಮ್ಮ ಇನ್ನು ಯಾವುದು ಬೇಡ ಪೂಜೆ, ಇವಳೇ ಸಾಕು. ಬೇಕಾಗಿರ್ತಕ್ಕಂಥ ದಿವ್ಯ ಸುಗಂಧ ಪುಷ್ಪ ಮಾಲೆ ಹಣ್ಣು ಕಾಯಿ ಎಲ್ಲ ಇಡು ಇವಳಿಗೆ, ಇವಳೇ ಅಂತೇಳಿ ಹೇಳುವಾಗ ಹೋದಾಗ ಕೈ ಕಸೆ ರಾವಣನ ತಾಯಿ, ಹೌದಾ, ಬಾ 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 ಪಾರ್ವತಿ ಬಾ ಬಾ ಅಂತೇಳಿ ಕರೆಯುವಾಗ ಇವಳು ಮಂಡೋದರಿ ಹೇಳ್ತಾಳೆ, ಅಮ್ಮ ನಾನು ನಿಮ್ಮ ಸೊಸೆ, ನಾನು ಪಾರ್ವತಿ ಅಲ್ಲ, ನಾನು ನಿಮ್ಮ ಸೊಸೆ. ಅತ್ತೆ, ನೀವು ನನಗೆ ಯಾಕೆ ಪೂಜೆ ಮಾಡ್ತಾ ಇದ್ದೀರಿ? ನಾನು ಮಯಾಸುರನ ಮಗಳಾಗಿರ್ತಕ್ಕಂಥ ಮಂಡೋದರಿ, ಮಯಾಸುರನ ಮಗಳಾಗಿರ್ತಕ್ಕಂಥ ಮಂಡೋದರಿ ನಾನು. ಅತ್ತೆ, ನನಗೆ ಯಾಕೆ ಪೂಜೆ ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಪೂಜೆ ನಾನು ಮಾಡಬೇಕು, ನೀವು ಅತ್ತೆ ಅಲ್ವಾ? ಏನು ಅಂತ ಹೇಳುವಾಗ, ಛೀ ರಾವಣ, ಏನಾಗಿ ಹೋಯಿತು? ಯಾಕೆ ಹೇಗೆ ಮಾಡಿದ್ವಿ? ಏನು ಪ್ರಯೋಜನ ಆಗಲಿಲ್ಲ ಮಗ, ನನ್ನ ತಪಸ್ಸು ಕೂಡ ಹಾಳಾಗಿ ಹೋಯಿತು. ವರುಣದೇವ ಬಂದು ಎಲ್ಲ ನಾಶ ಮಾಡಿ ಹೋದ. ನೀನು ಮಾಡಿದಂಥ ಆತ್ಮಲಿಂಗಕ್ಕಾಗಿ ಮಾಡಿದಂಥ ತಪಸ್ಸಿನಲ್ಲಿ ಯಾರೋ ಮೋಸ ಮಾಡಿದ್ದಾರೆ ನಿನಗೆ. ಆ ಮೂಲಕವಾಗಿ ಪಾರ್ವತಿಯನ್ನೇ ಕೊಟ್ಟಿದ್ದೇನೆ ಅಂತೇಳಿ ಶಿವನು ಹೇಳಿದರೂ ಕೂಡ ಪಾರ್ವತಿ ಅಲ್ಲದೆ ಇದು ಮಯಾಸುರನ ಮಗಳಾಗಿರ್ತಕ್ಕಂಥ ಮಂಡೋದರ ಒಳಗೆ ಪ್ರವೇಶ ಮಾಡಿದಳು. ಇರಲಿ, ಅವಳು ನನಗೆ ಸೊಸೆಯಾಗಿರಲಿ, ನಿನಗೆ ಮಡದಿ ಆಗಿರಲಿ, ಆದರೆ ಶಿವನನ್ನು ಬೇಡಿದಂಥ ಆತ್ಮಲಿಂಗ ಎಲ್ಲಿ ಮಗನೇ? ಇನ್ನೂ ಬಂದಿಲ್ಲಲ್ಲ ಮನೆಗೆ. ಶಿವನ ಕುರಿತಾದಂಥ ಯಾವುದೇ ರೀತಿಯ ಫಲ ನಮಗೆ ದೊರಕಲಿಲ್ಲಲ್ಲ, ಯಾಕೆ ಹೀಗಾಯಿತು ಮಗನೇ ಅಂತ ಹೇಳುವಾಗ, ಅಮ್ಮ ಏನು ನೀವು ಹಾಗೆ ಮಾಡಬೇಕು, ಈ ರೀತಿಯಲ್ಲಿ ನೀನು ತಪ್ಪು ಮಾಡಿದ್ದು ಮಗನೇ, ನಿನ್ನಿಂದಲೇ ತಪ್ಪಾಗಿದೆ. ಯಾಕಂದರೆ ನೀನು ಆತ್ಮಲಿಂಗವನ್ನು ಬೇಡಲಿಕ್ಕಾಗಿ ತಪಸ್ಸು ಮಾಡಿದವ, ಏನಾಯಿತು ನಿನಗೆ ಹುಚ್ಚಿಡಿತ? ಅಲ್ಲಿ ಆತ್ಮಲಿಂಗಕ್ಕೆ ಬದಲಿಗೆ ಶಿವನ ಬಳಿಯಲ್ಲಿ ನಿಂತಿರ್ತಕ್ಕಂಥ ಪಾರ್ವತಿಯನ್ನು ನೀನು ಬೇಡಿಬಿಟ್ಟಿ ಅಲ್ವಾ? ಅದು ತಪ್ಪಲ್ವಾ ನೀನು ಮಾಡಿದ್ದು? ಈ ತಪ್ಪು ಕೆಲಸಕ್ಕಾಗಿ ನಿನಗೆ ಈಗ ಸಮಸ್ಯೆ ಬಂದಿದೆ. ಹೋಗು, ಆ ಶಿವನಲ್ಲಿ ಹೋಗಿ ಕ್ಷಮೆ ಕೇಳು. ಆ ಶಿವನಲ್ಲಿ ಹೋಗಿ ಕ್ಷಮೆಯನ್ನು ಕೇಳುವುದರ ಮೂಲಕ ನಿನಗೆ ಬೇಕಾಗಿರ್ತಕ್ಕಂಥ ಆತ್ಮಲಿಂಗವನ್ನೇ ಬೇಡಬೇಕು, ಪ್ರಾರ್ಥಿಸಿ ನೀನು ತಪಸ್ಸು ಮಾಡಬೇಕು. ಮಗನೇ, ತಪ್ಪಾಯ್ತಂತ ಕ್ಷಮೆ ಕೇಳು ಶಿವನಲ್ಲಿ ಅಂತ ಹೇಳುವಾಗ, ಅಮ್ಮ ನಿಮ್ಮ ಆಶೀರ್ವಾದ ಇರಲಿ, ಹೌದು ನಾನು ಮಾಡಿದ್ದು ತಪ್ಪಾಯ್ತು ಅಂತೇಳಿ ನೇರವಾಗಿ ಹೋಗಿದ್ದಾನೆ. ಹೋಗಿ ಓಂ ನಮಃ ಶಿವಾಯ ಮಿಂದು ಶುಚಿರ್ಭೂತನಾಗಿ ಏಕೋದ್ರಡ ಚಿತ್ತದಲ್ಲಿ ಮತ್ತೊಮ್ಮೆ ತಪಸ್ಸಿಗೆ ಕೂತವನು ಬೇರೆ ಯಾರು ಅಲ್ಲ, ಕೈಕಸಿಯ ಸುಪುತ್ರನಾಗಿರ್ತಕ್ಕಂಥ ರಾವಣೇಶ್ವರ ರಕ್ಕಸ. ಓಂ ನಮಃ ಶಿವಾಯ. ಜಯತು ಜಯತು ಶಿವ ಶಂಭೋ ಶಂಕರ, ಜಯತು ಸದಾ ಶಿವ ಗಂಗಾಧರಾಯ. ಜಯತು ಜಯತು ಶಿವ ಶಂಭೋ ಶಂಕರ, ಜಯತು ಜಯ ಶಿವ ಗಂಗಾಧರಾಯ. ಕಪ್ಪು ಗೊರಳಹರ ಸರ್ಪಭೂಷಣನ, ಕಪ್ಪು ಗೊರಳಹರ ಸರ್ಪಭೂಷಣನ, ಮುಪ್ಪುರಗೊಳಿದ ಮಹಾಲಿಂಗೇಶ್ವರ. ಗಿರಿಜಾರಮಣನೆ ಢಮರುಗಧರನೆ, ಗಿರಿಜಾರಮಣನೆ ಢಮರುಗಧರನೆ, ಸೋಮಶೇಖರನೆ ರಜತ ಗಿರೀಶ, ಸೋಮಶೇಖರನೆ ರಜತ ಗಿರೀಶ. ಜಯತು ಜಯತು ಶಿವ ಶಂಭೋ ಶಂಕರ, ಜಯತು ಸದಾ ಶಿವ ಗಂಗಾಧರ, ಜಯತು ಸದಾ ಶಿವ ಗಂಗಾಧರ. ಜಯತು ಜಯತು ಶಿವ ಶಂಭೋ ಶಂಕರ. ಶಂಭೋ ಶಂಕರ, ನೀನೇ ಕಾಪಾಡಬೇಕು. ಮತ್ತೊಮ್ಮೆ ನಿನ್ನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೇನೆ. ಮೊದಲು ಕೇಳಿದಂಥ ವರಕ್ಕೆ ಕ್ಷಮೆ ಇರಲಿ. ಏನೋ ನಾನು ತಪ್ಪಿ ಬೇರನ್ನು ಕೊಟ್ಟಿರಬಹುದು ಸ್ವಾಮಿ, ನನಗೆ ಶಿವನ ಆತ್ಮಲಿಂಗವೇ ಬೇಕು. ನಿನ್ನ ಆತ್ಮಲಿಂಗವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಬೇಕು, ನನ್ನ ತಾಯಿಯ ಇಚ್ಛೆಯನ್ನು ಈಡೇರಿಸಬೇಕು ಸ್ವಾಮಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ಸದ್ಭಕ್ತಿಯಿಂದ ಬೇಡುವಾಗ ಎಲ್ಲಿಂಟು ಶಿವನು ಬರಲೇ ಇಲ್ಲ. ಯಾಕೆ ತಡ ಮಾಡ್ತಾನೆ ಶಿವ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾರೆ. ಶಿವನು ಬರಲೇ ಇಲ್ಲ. ಏನಪ್ಪ ತಡ ಆಗ್ತಾ ಇದೆ, ತಡ ಆಗ್ತಾ ಇದೆ. ತಡ ಯಾವಾಗಲೂ ಈ ಬಂದರೆ ಆಯಿತು ಬೇಗ. ಅದು ಕೂಡ ರಕ್ಕಸರು, ಬೇರೆ ಯಾರಿಗಾದರೂ ತಾಳ್ಮೆ ಉಂಟು. ಆ ದುಷ್ಟರಿಗೆ ಎಲ್ಲಿ ತಾಳ್ಮೆ? ತಾಳ್ಮೆ ಇಲ್ಲ. ಅಯ್ಯೋ ದೇವರೇ, ಮೊದಲನೇ ಸಲ ಬಹಳ ಬೇಗ ಬಂದಿದ್ದಾನೆ,
ಬಹಳ ಬೇಗ ವರವನ್ನು ಕೊಟ್ಟಿದ್ದಾನೆ. ಆದರೆ ಈಗ ಇಷ್ಟು ಭಕ್ತಿಯಿಂದ ಈ ರೀತಿಯಲ್ಲಿ ತಪಸ್ಸು ಮಾಡಿದರೂ ನನಗೆ ಬರ್ತಾ ಇಲ್ಲಲ್ಲ, ಯಾಕೆ ಮೋಹನ್? ಏನಪ್ಪ ಇದು? ಶಿವ ಏನು ಬರಲಿಲ್ಲ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲ, ಶಿವನಿಲ್ಲ. ಚಿತ್ತರಾರೋ ಮೇರುವನು ಕಿತ್ತರಾರೋ ಮೇರುವನು ಪಿಡಿದೆತ್ತುವರು ಸರಿಗ ಪದಸ. ಏನು ಮಾಡ್ತಾನೆ ರಾವಣ ನೋಡಿ. ಶಿವ ಬರಲಿಲ್ಲ ಅಂತೇಳಿ ಸಿಟ್ಟುಕೊಂಡ ರಾವಣ 20 ತೋಳುಗಳವನಿಗೆ, ಹೌದಲ್ವಾ? 10 ತಲೆ ಆದರೆ ಆಮೇಲೆ 20 ತೋಳು ಇರಲೇಬೇಕಲ್ಲ. ಆ ರೀತಿಯಲ್ಲಿ ಆ 20 ತೋಳುಗಳಿಂದ ಕಿತ್ತರಾರೋ ಮೇರುವನು, ಮೇರು ಪರ್ವತವನ್ನು ಪಿಡಿದೆತ್ತುವರೋ ಬ್ರಹ್ಮಾಂಡ ಗೋಲವ ಎತ್ತ ಪೋಗಲಿ, ಎತ್ತ ಪೋಗಲಿ ಸಿರಿಯುಡುಗೆಯ ಗಗನ ಗ್ರಹ ಗತಿಯಾಗ, ಸಿರಿಯದುಡುಗೆ ಗಗನ ಗ್ರಹ ಗತಿಯ ತತ್ತರಿಪ ಜಗ ಭಕ್ತರೆಲ್ಲರ, ತತ್ತರಿಪ ಜಗ ಭಕ್ತರೆಲ್ಲರ ಉತ್ತಮ ಮನಗಂಡು ಶಂಕರ ಒತ್ತಿದನು ಅಂಗುಷ್ಟದಿ ಗಿರಿಕುಸಿಯ ಧರೆಗೆ. ಶಂಕರ ಒತ್ತಿದನು ಅಂಗುಷ್ಟದಿ ಗಿರಿ ಕುಸಿಯುವಂತೆ ಆ ಧರೆಗೆ. ಏನಾಗ್ತಾ ಇದೆ ನೋಡಿ. ಆ ಮೇರುವನ್ನು ಪಿಡಿದೆತ್ತಿ ಬ್ರಹ್ಮಾಂಡ ಗೋಲವ ಎತ್ತ ಹೋಗಲಂತೆಯಲ್ಲಿ ಆ ರಾವಣೇಶ್ವರ ರಕ್ಕಸ ಆ ರೀತಿಯಲ್ಲಿ ಮಾಡುವಾಗ ಇನ್ನೇನು ಶಂಕರ ತಡ ಮಾಡಲಿಲ್ಲ. ಇವನು ಮೇರು ಪರ್ವತವನ್ನು ಎತ್ತಿ ಬಿಸಾಡ್ತೇನೆ ಅಂತೇಳಿ ಹೋಗುವಾಗ ಶಿವ ಬಿಡ್ತಾನ. ಶಂಕರ ಒತ್ತಿದನು ಅಂಗುಷ್ಟದಿವು, ಅಂಗುಷ್ಟದಲ್ಲಿ ಗಿರಿಯನ್ನು ಒತ್ತುತ್ತಾನಂತ. ಗಿರಿ ಕುಸಿದು ಬಿದ್ದು ಬಿಟ್ಟಿದ್ದಾನೆ. ಯಾರು? ರಾವಣನ 10 ಬಾಯಿಂದ ರಕ್ತ ಕಾರಿ ಬಿದ್ದು ಬಿಟ್ಟಿದ್ದಾನೆ ನೋಡಿ. ನೆತ್ತರು ಕಾರಲ್ಪಟ್ಟಿದ್ದಾನೆ. ರುದ್ರ ಮತ್ತೊಬ್ಬ ಬಿಡ್ತಾ ಇದ್ದಾನೆ ರಾವಣೇಶ್ವರ. ನೆತ್ತರು ಕಾರಿ ಅಲ್ಲಿ ಶ್ರೀ ಶಿವನ ಶಕ್ತಿಯೇ ಬಲವಾಗಿ ಹೋಯಿತು. ರಾವಣನ ಶಕ್ತಿ ಕೊಂದಿತು ಎಂಬ ರೀತಿಯಲ್ಲಿ ಎಷ್ಟು ಬಲಪಟ್ಟು ಮೇರು ಪರ್ವತವನ್ನು ಶಿವಲಿಂಗ ಸಹಿತವಾಗಿ ಮುರಿದು ಬಿಸಾಡ್ತೇನೆ ಅಂತೇಳಿ ಹೋಗುವಾಗ ಆ ಗಿರಿಯನ್ನು ಒತ್ತುವುದರ ಮೂಲಕವಾಗಿ ಇವನೇ ಅಂಗಾತ ಬೀಟ್ದು ರಕ್ತ ಕಾರುವಂತೆ ಮಾಡಿದ್ದಾನೆ ಮಹಾಶಿವ. ದಶವದನ ಸೋತು ರುಂಡಮಾಲಾಧರ, ಅಯ್ಯೋ ದೇವಾ ಎಂತಹ ಶಕ್ತಿವಂತ ನೀನು. ರುಂಡಮಾಲಾಧರ ಶಿವನೇ ನೀಲಕಂಠ ದೇವಾ, ತಪ್ಪಾಯ್ತು ನಾನು, ರಕ್ಷಿಸೋ 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 ಅನವರತ ದೇವ. ಸರ್ವ ಅಪರಾಧವನ್ನು ಮಾಡಿದೆ ನಾನು, ತಿಳಿಯದೆ ನಿನ್ನ ದೇವಿಯನ್ನು ನಾನು ಮೋಹಿಸಿದೆ. ಆದರೆ ಅಂತಹ ತಪ್ಪಿಗೆ ಕ್ಷಮೆಯನ್ನು ಕೇಳುವುದರ ಮೂಲಕವಾಗಿ ನನ್ನ ಅಪರಾಧವನ್ನು ಗೈದಿದೆ. ನಿನ್ನ ಮಡದಿ ಮಣಿಯಲ್ಲಿ ಕೂಡ ನನ್ನ ಕ್ಷಮೆ ಇದೆ, ಕ್ಷಮೆ ಯಾಚಿಸ್ತಾ ಇದ್ದೇನೆ. ಸರ್ವ ಯೋಗಾತ್ಮಿಕೆ, ಸರ್ವ ವಿಶ್ವಾತ್ಮಿಕೆ, ಸರ್ವ ದೀಕ್ಷಾತ್ಮಿಕೆ, ಸರ್ವ ವರ್ಣಾತ್ಮಿಕೆ, ಸರ್ವ ಯೋಗಾತ್ಮಿಕೆ, ಸರ್ವ ವಿಶ್ವಾತ್ಮಿಕೆ, ಸರ್ವ ದೀಕ್ಷಾತ್ಮಿಕೆ, ಸರ್ವ ವರ್ಣಾತ್ಮಿಕೆ, ಸರ್ವ ವಿದ್ಯಾತ್ಮಿಕೆ, ಸರ್ವ ರಕ್ಷಾತ್ಮಿಕೆ, ಸರ್ವ ತತ್ವಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ವಿದ್ಯಾತ್ಮಿಕೆ, ಸರ್ವ ರಕ್ಷಾತ್ಮಿಕೆ, ಸರ್ವ ತತ್ವಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ಚಕ್ರಾತ್ಮಿಕೆ, ಸರ್ವ ಇಷ್ಟಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ಇಷ್ಟಾತ್ಮಿಕೆ, ಸರ್ವ ಯೋಗಾತ್ಮಿಕೆ, ಸರ್ವ ವಿಶ್ವಾತ್ಮಿಕೆ, ಸರ್ವ ದೀಕ್ಷಾತ್ಮಿಕೆ, ಸರ್ವ ವರ್ಣಾತ್ಮಿಕೆ. ಪಾರ್ವತಿ ಓಂ ಹರ ನಮ ಪಾರ್ವತಿ ಬದವಲ್ಲಭ ಹರ ಹರ ಮಹಾದೇವ. ಅಮ್ಮ ಪಾರ್ವತಿ, ಶಂಕರ ನನ್ನ ತಾಯಿಯ ಆನಂದಕ್ಕಾಗಿ ಆತ್ಮಲಿಂಗವನ್ನು ಕೊಡಬೇಕು, ಈವರೆಗೆ ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಬೇಕು ಅಂತ ಹೇಳುವಾಗ ಆಹಾ ಇನ್ನೇನು ಬಹಳ ಸಂತೋಷ ಆಯಿತು. ಆತ್ಮಲಿಂಗವನ್ನೇ ಕೊಡಲಿಕ್ಕೆ ಮುಂದಾಗ್ತಾರೆ ಯಾರು?
ಆ ಶಿವಪಾರ್ವತಿಯರು ಎಂತಹ ಒಂದು ಇಚ್ಛೆ ನೋಡಿ ಅವರದ್ದು. ಆ ರೀತಿಯಲ್ಲಿ ಭಕ್ತಿ ಉಂಟು ಇವನದು. ಕ್ಷಮೆ ಕೇಳುವಂಥ ರೀತಿ ಕೂಡ ಹಾಗೆ. ಶಿವನಿಗೆ ಏನಿಲ್ಲವ ಅಲ್ವಾ, ದಿಗಂಬರ ಹೇಳ್ತೇವೆ ನಾವು ಶಿವನನ್ನು ದಿಗಂಬರ ಅಂತಿಲ್ಲ. ಅವನಿಗೆ ಏನಿಲ್ಲ, ಅವನಿಗೆ ಯಾವುದೇ ಅಗತ್ಯ ಇಲ್ಲ. ಬರೀ ಎಳ್ಳೆಣ್ಣೆ ಕೊಟ್ಟರೆ ಸಾಕು ನಾವು ಸೋಮನಾಥ ದೇವಸ್ಥಾನಕ್ಕೆ, ಹೌದಾ? ಬೇರೆ ಏನು ಬೇಕಂತಿಲ್ಲ ಶಿವನಿಗೆ. ಅದಕ್ಕೆ ಹೇಳಿದ್ದಾರೆ ಪ್ರಾಜ್ಞರು, ಉಡುವುದು ಚರ್ಮವಾಗಿರೆ ಇತ್ತ ವಸ್ತ್ರಾಭರಣವ. ಅವನು ಚರ್ಮ ಉಡುದು, ನಡೆವಡೆಯತ್ತೆ ವಾಹನವಾದರು, ನಡೆವಡೆಯತ್ತೆ ವಾಹನವಾದರು, ಭಕ್ತರಿಗೆ ಗಜವಾಹಿನಿಯಾಗ. ಭಕ್ತರಿಗೆ ಗಜ ಬೇಕಾ ತುರಗ ಬೇಕಾ ಎಲ್ಲ ಕೊಡ್ತಾನೆ ಅವನು ಎತ್ತಿನ ವಾಹನದಲ್ಲಿದ್ದಾನೆ. ಸವಿಗೆ ತಿಳಿ ನೀರಾದರೂ ಅವನಿಗೆ ಬೇಡ ಏನು ಸಹ. ಶರಣಂಗೆ ಮೃಷ್ಟಾನ್ನವ ಕೊಡುವವನೇ ಶಿವ ಶಿವ. ಈ ರೀತಿಯಲ್ಲಿ ಕೊಡುವವನು ಯಾರಿದ್ದರೆ ಅವನು ಶಿವ, ಬೇರೆ ಯಾರು ಅಲ್ಲ. ಅಂತ ಶಿವನು ತಡ ಮಾಡದೆ ಯಾವುದನ್ನು ಬೇಡಿದಂಥ ಆತ್ಮಲಿಂಗವನ್ನು ಶಿವಪಾರ್ವತರೊಂದಾಗಿ ರಾವಣೇಶ್ವರನಿಗೆ ಕೊಟ್ಟು ಬಿಟ್ಟಿದ್ದಾರೆ. ಇಷ್ಟಾಗುವಾಗ ಕರುಣಿಸಿದನ ಶಿವ ಆತ್ಮಲಿಂಗವ. ಸುರರಿಗಾಯ್ತು ಭಯವು, ಆಗುವ ಈ ಹವನಕ್ಕೆ ಪೊರೆಯಿಲ್ಲದಿಟವು. ಕಾಯಕವಿಹುದು ತಡೆಯುವುದು ಯಾರು, ಈ ನಾರಾಯಣನ ಬೇಡು. ಮಾಯವಿಯ ಗೆಲ್ಲುವ ಉಪಾಯವ ಮಾಡೋಣ. ಮಾಯದಿಂದ ಮಾಯಾವಿಯನ್ನು ಗೆಲ್ಲುವ ಉಪಾಯ ಮಾಡಬೇಕಾದ್ರೆ ಏನು ಮಾಡುವುದು? ಓಡಿದ್ದಾರೆ ಯಾರು? ಸುರೇಂದ್ರಾದಿ ಅಷ್ಟದಿಕ್ಪಾಲಕರೆಲ್ಲ. ಆತ್ಮಲಿಂಗವನ್ನು ಕೊಟ್ಟಾಯಿತು ಶಿವ ಯಾರಿಗೆ? ರಾವಣೇಶ್ವರನಿಗೆ. ಇನ್ನೂ ದೊಡ್ಡ ಗೊಂದಲ ಆಗ್ತದೆ ಈಗ, ಇಡೀ ಭೂಲೋಕಕ್ಕೆ ಕಂಟಕ ಆಗ್ತದೆ. ಏನು ಮಾಡುವುದು ಅಂತ ಹೇಳುವಾಗ ಸುರರಿಗಾಯ್ತು ಭಯವು, ದುರುಳನಿಂದಾಗುವ ಹದನಕ್ಕೆ ಕೊರೆಬವರಿಲ್ಲ ನಮ್ಮನು ದೇವಾ ರಕ್ಷಿಸೋ ಅಂತೇಳಿ ಶ್ರೀಮನ್ನಾರಾಯಣನಿಗೆ ಕೊಡಮಟ್ಟಾಗ ತಡ ಮಾಡಬೇಡಿ. ನಾರದ ಮಹರ್ಷಿಗಳಿದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ. ನೀವು ಗಡಿಬಿಡಿ ಮಾಡಬೇಡಿ, ಭಯ ಪಡಬೇಡಿ, ದೇವಾದಿ ದೇವತೆಗಳೇ ತಾಳಿ ತಾಳಿ ಅಂಥೇಳಿ ಮೆಲ್ಲ ಹೇಳ್ತಾರೆ ನಾರದ ಮಹರ್ಷಿಗಳಲ್ಲಿ. ಇದಕ್ಕೊಂದು ಕೆಲಸ ಆಗಬೇಕು. ಒಬ್ಬ ಗಣಪತಿ ಅಂತ ಇದ್ದಾನೆ, ಗಣಪತಿ ಭಟ್ರು. ಆ ಗಣಪತಿ ಭಟ್ರ ಹತ್ರ ಹೋಗಿ ನೀವು ಮಾತಾಡಿ, ಅವರು ಅದಕ್ಕೆ ಬೇಕಾದ ಎಲ್ಲ ಕೆಲಸ ಮಾಡ್ತಾರೆ. ನೀವು ಮೆಲ್ಲ ಹೋಗಿ ಅವ್ರು ಹೇಳಿ, ಇದು ರಾವಣನಿಗೆ ವಿಷಯ ಗೊತ್ತಾಗಬಾರ್ದು, ಸುದ್ದಿ ಆಗಬಾರ್ದು ಅಂತ ಹೇಳ್ತಾರಂತೆ. ಅದೇ ರೀತಿಯಲ್ಲಿ ಆ ಮಹಾಗಣಪತಿಯನ್ನು ವಿಶ್ವಂಬರನ ಈ ಪ್ರೇರಣೆಯ ಮೂಲಕವಾಗಿ ಕೆಲಸ ಆಗಬೇಕಂತೇಳಿ ನೇರವಾಗಿ ಹೋಗಿ ನಾರದ ಮಹರ್ಷಿಗಳು ಹಾಗೂ ಅಷ್ಟದಿಕ್ಪಾಲಕರೆಲ್ಲ ಹೋಗಿದ್ದಾರೆ. ಸುರೇಂದ್ರ ಸಹಿತ ಮಹಾಗಣಪತಿ ದೇವರೇ, ನೀವೊಂದು ಕೆಲಸ ಮಾಡಬೇಕು, ಹೀಗೀಗೆ ಆತ್ಮಲಿಂಗವನ್ನು ಕೊಡುವಾಗಲೇ ಆ ಶಿವನು ಹೇಳಿದ್ದಾನೆ, ತಕೊಂಡು ನಿನ್ನ ಅರಮನೆಗೆ ಹೋಗುವ ಮೊದಲು ಎಲ್ಲಿಯಾದರೂ ಮಾರ್ಗ ಮಧ್ಯದಲ್ಲಿ ನೀನು ಕೆಳಗೆ ಇಟ್ಟಿಯೋ ಅದು ಭೂಮಿ ಸೇರ್ತದೆ, ಮತ್ತೆ ನಿನಗೆ ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ. ಅದು ಮಾತ್ರ ಜಾಗ್ರತೆ ಮಾಡು, ಅದು ನಿನಗೆ ಬಿಟ್ಟದ್ದು. ನಿಮ್ಮ ಹತ್ರ ಜನ ಇದ್ದರೆ ಬೇರೆ ಎಲ್ಲ ಟೆಂಪೋ ಗಿಂಪೋ ಅಥವಾ ಇನ್ನೇನಾದರೂ ವಾಹನ ಇದ್ದರೆ ತಗೊಂಡು ಬಾ, ಅದೆಲ್ಲ ನಿನಗೆ ಬಿಟ್ಟದ್ದು. ಹಾಗಾಗಿ ಜನ ಮತ್ತೆ ಅದಕ್ಕೆ ಬೇಕಾದ ವ್ಯವಸ್ಥೆ ನೀನು ಮಾಡಬೇಕು. ನಾನು ನಿನಗೆ ಆತ್ಮಲಿಂಗವನ್ನು ಕೊಟ್ಟಿದ್ದೇನೆ, ಎಲ್ಲಿಯೂ ಕೂಡ ಅದು ಭೂಮಿಗೆ ಕೆಳಗೆ ಇಡದಂತೆ ನೀನು ಕೈಯಲ್ಲಿ ಹಿಡ್ಕೊಳ್ಬೇಕು ಹೋಗುವಲ್ಲಿವರೆಗೆ ಅಂತ. ಮಾರ್ಗ ಮಧ್ಯ ಬರುವಂಥ ಒಂದು ಪ್ರದೇಶದಲ್ಲಿ ಅವನಿಗೆ ಸಮುದ್ರ ಪೂಜೆ ಮಾಡಬೇಕಂತಾಯಿತು. ಒಂದು ಅರ್ಘ್ಯವನ್ನು ಕೊಡಬೇಕು. ವಿಶೇಷವಾಗಿ ಸಂಧ್ಯಾ ವಂದನೆಯನ್ನು ಮಾಡತಕ್ಕಂಥವರು ಸಮಯಕ್ಕೆ ಸರಿಯಾಗಿ ಮಾಡ್ತಾರೆ. ಅದು ರಕ್ಕಸನಾದರೂ ಕೂಡ ಅವನು ಯಾವಾಗಲೂ ಬಿಟ್ಟದ್ದಿಲ್ಲ. ಆ ರೀತಿಯಲ್ಲಿ ಅಂತಹ ಸಂಧ್ಯಾ ವಂದನೆಯನ್ನು ಪಾಲನೆ ಮಾಡಿಕೊಂಡಿರತಕ್ಕಂಥ ರಾವಣೇಶ್ವರ ರಕ್ಕಸ ದಾರಿಯಾಗಿ ಬರ್ತಾ ಇದ್ದಾನೆ. ಒಂದು ಸಮುದ್ರ ಬದಿಯಲ್ಲಿ ಸಂಧ್ಯಾ ವಂದನೆ ಮಾಡುವಾಗ, ಅಯ್ಯೋ ದೇವರೇ, ಇದನ್ನು ಕೆಳಗಿಡಬಾರ್ದಂತ ಹೇಳಿದ್ದಾರೆ. ಯಾರು? ಶಿವ. ನಾನು ಎಲ್ಲಿ ಇಡಲಿ? ಯಾರಿದ್ದಾರೆ? ಯಾರ ಹತ್ರ ಹಿಡ್ಕೊಂಡು ಕೊಡಲಿ? ಅಯ್ಯೋ, ಸ್ವಲ್ಪ ಯಾರಾದರೂ ಒಂದು 2-3 ಜನ ಇದ್ದರೆ, ಹಾರ್ಮೋನಿಯವರು ಇದ್ದರೆ ಹಾರ್ಮೋನಿಯವ್ರ ಹತ್ರ ಒಂದೆರಡು ಕೆಲಸ ಹೇಳ್ಬೋದು. ಏನಾದ್ರು ಸರಿ ಇದು ಹಿಡ್ಕೊಳ್ಳಿ. ಸ್ವಲ್ಪ ತಬಲದವರು ಅರವಿಂದರಿದ್ದರೆ ಅವ್ರ ಹತ್ರ ಒಂದು ಸ್ವಲ್ಪ ಕೆಲಸ. ಯಾರು ಇಲ್ಲದಾಗ ನಾವು ಯಾರನ್ನು ಒಂದು ಬಾಟ್ಲಿ ನೀರು ತರಲಿಕ್ಕೆ ಅಥವಾ ಇದನ್ನು ಹಿಡ್ಕೊಳ್ಳಿ ಮಾರ, ಸ್ವಲ್ಪ ಇದು ಕೆಳಗೆ ಬೀಳ್ತದೆ ಅಲ್ವಾ ಎಂತ ಯಾರ ಹತ್ರ ಹೇಳುವುದು ನಾವು? ಯಾರಿಲ್ಲ ಅಂತ ನೋಡುವಾಗ ಈಗಾಗಲೇ ಶ್ರೀಮನ್ನಾರಾಯಣನ ಅಪ್ಪಣೆಯಂತೆ ದೇವತೆಗಳ ಅಪೇಕ್ಷೆಯಂತೆ ನಾರದ ಮಹರ್ಷಿಗಳು ಆ ವಿಶ್ವಂಬನಾಗಿರ್ತಕ್ಕಂಥ ಮಹಾಗಣಪತಿಗೆ ಸೂಚನೆ ಕೊಟ್ಟಿದ್ದಾರೆ. ನೀನು ಈ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಅಲ್ಲಿ ಏನೋ ಒಂದು ನಾಟಕ ಮಾಡಿ ಒಟುವಿನ ರೂಪದಲ್ಲಿ ಹೋಗಬೇಕು. ನೀನು ದೊಡ್ಡ ಈ ಗಣಪತಿ ರೂಪದಲ್ಲಿ ಹೋಗಬೇಡ, ಆ ಒಟುವಿನ ರೂಪದಲ್ಲಿ ಹೋಗಿ ಅಲ್ಲಿ ಏನಾದರೂ ಒಂದು ಆ ವಿಚಾರವನ್ನು ಗಮನಿಸಿ ಆ ಆತ್ಮಲಿಂಗವನ್ನು ಭೂಮಿ ಸೇರುವಂತೆ ಮಾಡೋದು, ಮತ್ತೆಲ್ಲ ನಿನಗೆ ಬಿಟ್ಟದ್ದು ಅಂತ ಹೇಳುವಾಗ ಗಣಪತಿ ಆ ಕೆಲಸ ಮಾಡಲಿಕ್ಕೆ ಒಪ್ಪಿದ್ದಾನೆ. ಒಪ್ಪಿ
ರಾವಣೇಶ್ವರನಿಗೆ ಮಾರ್ಗ ಮಧ್ಯದಲ್ಲಿ ಸಿಗ್ತಾ ಇದ್ದಾನೆ ನೋಡಿ. ಸಿಗ್ತಾ ಇರುವಂಥ ಹೊತ್ತಿನಲ್ಲಿ ನಮೋ ನಮಃ ಅಂಥೇಳಿ ರಾವಣೇಶ್ವರ ಈ ಒಟು ಅಲ್ಲ ಬ್ರಾಹ್ಮಣ ಒಟು ಇರಲಿ ಅಂತೇಳಿ ಒಂದು ನಮಸ್ಕಾರ ಕೊಟ್ಟಿದ್ದಾನೆ. ನಮಸ್ಕಾರ ಕೆಲವರು ಹಾಗೆ ಅವರಿಂದ ಏನಾದರೂ ಕೆಲಸ ಆಗಬೇಕಾದ್ರೆ ಎದುರು ನಾವು ಎಂಥವನಾದರೂ ಒಂದು ನಮಸ್ಕಾರ ಕೊಡ್ತಾರೆ ಅಲ್ವಾ, ಆ ನಮಸ್ಕಾರವನ್ನು ಕೊಟ್ಟು ಬಿಟ್ಟಿದ್ದಾನೆ. ಆಯ್ತು ಏನು ಈಗ ಒಂದು ಕೆಲಸ ಆಗಬೇಕು. ಈ ರೀತಿಯಲ್ಲಿ ಒಂದು ಕೆಲಸ ಆಗಬೇಕು. ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾನು. ಏನಂತ ಹೇಳಿದರೆ ವಿಶೇಷವಾಗಿ ಈ ಲಿಂಗವನ್ನು ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ಹಿಡ್ಕೊಳ್ಬೇಕು ನೀನು. ನಾನು ನನ್ನ ಸಂಧ್ಯಾವಂದನೆಯನ್ನು ಮಾಡಿ ಬರ್ತೇನೆ, ಒಂದು ಸ್ನಾನ ಮಾಡಿ ಬರ್ತೇನೆ ಸಮುದ್ರದಲ್ಲಿ, ಎಲ್ಲ ಸಂಧ್ಯಾವಂದನೆ ಮಾಡಿ ಈಗ ಬರ್ತೇನೆ. ಹೆಚ್ಚು ಸಮಯ ಇಲ್ಲ, ಭಾಳ ಬೇಗ, ಯಾಕಂದರೆ ನನಗೆ ಕೂಡ ನೆನಪೇ ಇಲ್ಲ ಅವನಿಗೆ, ಅದು ಕೆಳಗಿಡಬಾರ್ದು ಅಂತ ಹೇಳಿದ್ದೇನೆ. ಹಾಗಾಗಿ ನಾನು ಈ ಒಂದು ವಿಚಾರವನ್ನು ನೀನು ಸ್ವಲ್ಪ ನನಗೆ ಉಪಕಾರ ಮಾಡಬೇಕಂತ ಹೇಳುವಾಗ ಸಂಧ್ಯಾವಂದನೆ ಮಾಡಿ ಬರ್ತೇನೆ ಅಂತೇಳಿ ಆಯ್ತಾಯ್ತು ಅಂತ ಗಣಪತಿ ಆ ಆತ್ಮಲಿಂಗವನ್ನು ಹಿಡ್ಕೊಂಡಿದ್ದಾನೆ. ಶಿವನು ಕೊಟ್ಟದ್ದನ್ನು ಹಿಡ್ಕೊಂಡಿದ್ದಾನೆ. ಇವನು ಸಮುದ್ರ ಪೂಜೆಗೆ ಹೋಗಿದ್ದಾನೆ ಸಂಧ್ಯಾವಂದನೆಗೆ. ಅಲ್ಲಿ ಹೋಗಿ ಪೂಜೆ ಮಾಡ್ತಾ ಇರುವಾಗ ರಾವಣ ಅಂತ ಕರೆದ. ಒಂದು ಸರ್ತಿ ಕರೆದ, ಇಲ್ಲ ಮತ್ತು ಸ್ವಲ್ಪ ಕಾದ, ಅಯ್ಯೋ ದೇವರು ಇವನು ಬರ್ತಾ ಇಲ್ಲಲ್ಲ, ಯಾರು ನೀನಂತ ಕೇಳಿದ್ದಾನೆ. ನಾನು ಗಣಪತಿ ಭಟ್ಟ, ಪಾರ್ವತಿ ಭಟ್ರ ಇದು ಈಶ್ವರ ಭಟ್ರ ಮಗ ನಾನು, ಹಾಗಾಗಿ ಗಣಪತಿ ಭಟ್ಟ ನಾನು, ನನ್ನ ಹೆಸರು, ಹಾಗೆಲ್ಲ ಪರಿಚಯ ಎಲ್ಲ ಮಾಡಿಕೊಂಡು ಈ ಆತ್ಮಲಿಂಗವನ್ನು ಹಿಡ್ಕೊಂಡಿದ್ದಾನೆ. ಎರಡನೇ ಸರ್ತಿ ಕರೀತಾ ಇದ್ದಾನೆ ರಾವಣ ಅಂತೇಳಿ, ಇಲ್ಲ ಬರಲಿಲ್ಲ. ಮೂರನೇ ಬಾರಿ ರಾವಣ ಕರಿವಾಗಲೂ ಕೂಡ ಈಗ ಬರ್ತೇನೆ ಸ್ವಲ್ಪ ನಿಲ್ಲು ಮಾರ ಸ್ವಲ್ಪ ಹಿಡ್ಕೊಳ್ಳು ಅಂತ ಹೇಳುವಾಗ ರಾವಣ ಅಂತ ಮೂರನೇ ಬಾರಿ ಹೇಳಿದ್ದಾನೆ. ಮೊದಲೇ 3 ಸರಿ ಕರಿತೇನೆ, ಮತ್ತೆ ಕಳಿಗೆ ಭೂಮಿಗೆ ಇಟ್ಟು ಬಿಡ್ತಾನೆ. ಇಟ್ಟು ಬಿಡುವಾಗ ಅಯ್ಯೋ ದೇವರು ಏನಾಯ್ತು, ಯಾವುದೇ ರೀತಿಯಲ್ಲಿ ಕರೆದಾಗ ರಾವಣ ಬಾರದೆ ರಾವಣ ಓಡಿ ಬರುವಾಗ ಆತ್ಮಲಿಂಗ ಭೂಮಿ ಸೇರಿಯಾಗಿದೆ. ಅಯ್ಯೋ ದೇವರೇ ಅಂತೇಳಿ ಆ ಆತ್ಮಲಿಂಗವನ್ನು ಹಿಡಿದು ಪಿಡಿದೌಕಿ ಗುಡುಕಿದನ, ಲಿಂಗವ ಪಿಡಿದೌಕಿ ದುಡುಕಿದನ, ಒಡಲ ನೀಡಾಡಿ ಕಡಲ ತಡಿಯಲು ಕೊಡವಿ ಕಂಪಿಸಲು ಬಿಡದೆ ದೈತ್ಯನು, ಗುಡಿಯೊಳಗಿಯ ಶಂಕರ ನಡುಗಿ ಬರೆ ಹೋರಾಡಿದ ಪಿಡಿದೌಕಿ ದುಡುಕಿದನ, ಲಿಂಗವ ಪಿಡಿದೌಕಿ ದುಡುಕಿದನ, ಲಿಂಗವ ಪಿಡಿದೌಕಿ ದುಡುಕಿದನ. ಪಿಡಿದು ಔಕ್ಯ ಲಿಂಗವನ್ನು ಯಾವ ರೀತಿಯಲ್ಲಿ ಕೂಡ ಭೂಮಿಗೆ ಸೇರಿದದನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೋ ಆ ರಾವಣ, ಅದು ಬರುವುದೇ ಇಲ್ಲ, ಭೂಮಿ ಬೇರೂರಿ ಬಿಟ್ಟಿದೆ. ಆಹಾ, ಇನ್ನೇನು ಅಮ್ಮ, ಒಂದು ಕಡೆಯಲ್ಲಿ ರುದ್ರ ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ಗಣಪತಿ ಭಟ್ರು ಇಲ್ಲ, ಎಲ್ಲೂ ಹೋಗಿದ್ದಾರೆ ಅಂತೆಲ್ಲ ಓಡಿ ಆಗಿದೆ. ಆ ರೀತಿಯಲ್ಲಿ ಗಣಪತಿನ ಹುಡುಕ್ತಾ ಇದ್ದಾನೆ. ಅವನು ಇಟ್ಟದಲ್ಲ, ಅವ ಇಲ್ಲ. ಹಾಗಾಗಿ ಮತ್ತೆ ಓಡಿ ಬಂದು ಎಷ್ಟು ನೋಡಿದ್ರೂ ಇಲ್ಲ, ಬರ್ತಾ ಇಲ್ಲ. ಅಮ್ಮ, ನಿಮ್ಮ ಬೇಡಿಕೆಯಂತೆ ನಾನು ಆತ್ಮಲಿಂಗವನ್ನು ತರಲಿಕ್ಕೋಸ್ಕರವಾಗಿ ವಿಶೇಷವಾದಂಥ ಪ್ರಯತ್ನದಿಂದ ತಂದಿದ್ದೇನೆ ಅಮ್ಮ, ಅದು ಭೂಮಿ ಸೇರಿಬಿಟ್ಟಿದೆ, ಏನು ಮಾಡೋಣ, ಕ್ಷಮಿಸು ಅಮ್ಮ ಅಂತೆಲ್ಲ. ಅಮ್ಮನಲ್ಲಿ ಕೂಡ ನಿನ್ನ ಒಂದು ಮನಸ್ಸಿನ ಇಚ್ಛೆಯನ್ನು ಈಡೇರಿಸಲಾಗದಂಥ ಮಗನಾಗಿ ಹೋದೆ ಅಮ್ಮ ಅಂತ ಹೇಳುವಾಗ ಅಮ್ಮ ನೆಗಡ್ತಾಳಂತೆ, ದುಃಖ ಮಾಡ್ತಾ ಇಲ್ಲ. ಆಗ ಮಗನೇ ರಾವಣ, ಚಿಂತಿಪುದೇ ಶಿವನಾತ್ಮಲಿಂಗ ಇಳುಹಿ ಗೋಕರ್ಣ ಕ್ಷೇತ್ರದಳು ಭುವಿಯ ಕೈಲಾಸ ಮಾಡಿದೆ ಮಗನೇ, ಭುವಿಯ ಕೈಲಾಸ ಮಾಡಿದೆ ಮಗನೇ. ಯಾಕೆ ನಿನ್ನ ಆತ್ಮಲಿಂಗವನ್ನು ಒಂದು ಭೂಮಿಗಿಳಿಸಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆ ಲಿಂಗವನ್ನು ಅವನು ಅಲ್ಲಿ ಗೋಕರ್ಣನಾಥೇಶ್ವರ ಒಂದು ದೇವಸ್ಥಾನ ಆದದ್ದು ಈ ಕಥೆಯಿಂದಾಗಿ ಅಂತ. ಒಂದು ಲೆಕ್ಕದಲ್ಲಿ ಆ ಪ್ರದೇಶಕ್ಕೆ ಗೋಕರ್ಣನಾಥ ಹೆಸರು ಬಂದದ್ದೇ ಆಮೇಲೆ ಅಂತ. ಈ ಲಿಂಗವನ್ನು ಅವ ಹಿಡಿದು ರಬ್ಬರ್ನಾಗೆ ಮಾಡಿಬಿಟ್ಟಿದ್ದಾನೆ. ಅಂದರೆ ಒಂದು ಯಾವ ರೀತಿಯಲ್ಲಿ ಅಂದರೆ ಗೋವಿನ ಕರ್ಣ, ಗೋವಿನ ಕಿವಿಯ ರೂಪಕ್ಕೆ ಆಗುವಷ್ಟು ಅವನು ಅದನ್ನು ಹಿಡಿದು ಅವಕ್ಕಿದ್ದಾನೆ ರಾವಣ. ಆ ಗೋವಿನ ಕಿವಿಯ ಹಾಗೆ ಆಕಾರ ಬರುವಂಥ ಆದದ್ರಿಂದ ಗೋಕರ್ಣ ಅಂತೇಳಿ ಅದಕ್ಕೆ ಹೆಸರಾಗಿದೆ ಅಂತ ಒಂದು ಪ್ರತೀತಿ ಉಂಟು. ಅಂಥ ರೀತಿಯ ಗೋಕರ್ಣ ಕ್ಷೇತ್ರ ನಿರ್ಮಾಣಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಈ ರಾವಣೇಶ್ವರ, ನೀನೇ ಧನ್ಯ ಮಗನೇ. ಅದರಿಂದ ಏನು ತೊಂದರೆ ಆಗಲಿಲ್ಲ, ನನಗೆ ದುಃಖ ಇಲ್ಲ. ಭೂಮಿಯಲ್ಲೇ ಕೈಲಾಸ ವಾಸಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವೆಲ್ಲರೂ ಹೋಗಿ, ನಾನು ನೀನು ಸಹಿತ ಎಲ್ಲರೂ ನಮ್ಮ ಬಳಗ ಹೋಗಿ ಪ್ರಾರ್ಥನೆ ಮಾಡುವಂಥ ಒಂದು ಸ್ಥಳವಾಗಲಿ ಅಂತೇಳಿ ಅಮ್ಮನಾಗಿರ್ತಕ್ಕಂಥ ಕೈಕಸೆ ರಾವಣನಿಗೆ ಹೇಳ್ತಾಳೆ.
ಇಬ್ಬರು ಅಲ್ಲಿ ಹೋಗಿ ಶಿವಪಾರ್ವತಿಯನ್ನು ಧ್ಯಾನ ಮಾಡೋಣ ಮಗನೇ ಅಂತೇಳಿ. ಪಾಲಿಸು ಹೇ ಶಂಕರ ಸದಾಶಿವ ಹೇಮಕೂಟ ತಟ ನಿವಾಸ. ಪಾಲಿಸು ಹೇ ಶಂಕರ ಸದಾಶಿವ, ಪಾಲಿಸು ಹೇ ಶಂಕರ ಹೇಮಕೂಟ ತಟ ನಿವಾಸ. ದಿಟ ನಟವರ ಪಂಡಿತ ಜಟಾಜೂಟದರ ಗಂಗಾ ಮಕುಟ ಶಶಿಲಲಾಟ ಶೋಭಿತ. ಪಾಲಿಸು ಹೇ ಶಂಕರ ಸದಾಶಿವ, ಪಾಲಿಸು ಹೇ ಶಂಕರ. ಶಿವ 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 ಶಂಭೋ ಶಂಕರ ಸಾಂಬ ಸದಾ ಶಿವದೇವ. ಶಿವ 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 ಶಂಭೋ ಶಂಕರ ಸಾಂಬ ಸದಾ ಶಿವದೇವ. ಸಾಂಬ ಸದಾ ಶಿವದೇವ, ಸಾಂಬ ಸದಾ ಶಿವದೇವ, ಸಾಂಬ ಸದಾ ಶಿವದೇವ ಶಂಭೋ ಶಂಕರ. ಹರ ನಮ ಪಾರ್ವತೀಪತಿ ವಲ್ಲಭ ಹರ ಹರ ಮಹದೇವ ಎಂಬಲ್ಲಿಗೆ ಭೂಮಿಯನ್ನೇ ರಾವಣೇಶ್ವರ ಕೈಲಾಸ ಮಾಡಿದಂಥ ಈ ಕಥೆ ಶ್ರೀಮನ್ನಾರಾಯಣನ ಲೀಲೆಯ ಮೂಲಕವಾಗಿ ಈಗ ಮುಕ್ತಾಯಗೊಂಡಿದೆ. ಅದೇ ರೀತಿ ಮಂಗಳಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ಮಂಗಳ ಜಯ ಶುಭ ಮಂಗಳ, ಮಂಗಳ ಜಯ ನಿತ್ಯ ಮಂಗಳ. ಮಂಗಳ ಜಯ ವಿಘ್ನೇಶ್ವರ ದೇವಗೆ, ಮಂಗಳ ಮಾತೆ ಶ್ರೀ ಶಾರದೆಗೆ, ಮಂಗಳ ದೇವ ಶ್ರೀ ಸೋಮನಾಥನಿಗೆ, ಮಂಗಳ ದೈವ ಶ್ರೀ ಗುಳಿಗಜ್ಜಗೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಭೂಮಿಯ ದಾನವ ಬಿಡಿದವನಿಗೆ, ಆ ಮಹಾಕ್ಷತ್ರಿಯರ ಗೆಲಿದವಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ, ಭಾಮೆಯರ ರಸ ಶ್ರೀ ಗೋಪಾಲ ಕೃಷ್ಣಗೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಶುಭ ಲಗ್ನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ. ಇಂದು ಪುರಂದರ ವಿಠಲರಾಯನ ಸಂದರ್ಶನ ಬಲಯನ ಗಾಯಿತು. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲಕ್ಷ್ಮೀ ರಮಣ ಗೋವಿಂದ.